ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ನೈಷ್ಠಿಕಿ ಭಕ್ತಿರ್ಭವತಿ ನೈಷ್ಠಿಕಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ. ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಋತು ಮಹಾರಾಜನ 100 ಯಾಗಗಳು. ಓಕೆ, 4ನೇ ಸ್ಕಂದ 19ನೇ ಅಧ್ಯಾಯ 12ನೇ ಶ್ಲೋಕ. 12ನೇ ಶ್ಲೋಕ ಅಲ್ಲ ಮಾತಾಜಿ? ಹೌದು ಪ್ರಭು. ಓಕೆ. ತಮ್ ಅತ್ರಿನ್ ಭಗವಾನ್ ಐಕ್ಷಿತ ತಮ್ ಅತ್ರಿನ್ ಭಗವಾನ್ ಸಂರಾಮ ವಿಹಾಸ ಸಂಗ್ರಾಮನಂ ವಿಹಾಯಸ ಅಯುಕ್ತಂ ಇವ ಪಾಖಂಡ್ಯಂ ಅಯುಕ್ತಂ ಇವ ಪಾಖಂಡ್ಯಂ ಯೋ ಧರ್ಮೇ ಧರ್ಮ ವಿಭ್ರಯೇ. ಯೋ ಧರ್ಮೇ ಧರ್ಮ ವಿಭ್ರಮೇ. ತಮ್ ರಾಜ ಇಂದ್ರನನ್ನು ಅತ್ರಿ ಮುನಿ ಅತ್ರಿಯು ಭಗವಾನ್ ಅತಿ ಶಕ್ತಿಶಾಲಿಯಾದ ಐಕ್ಷಿತ್ ನೋಡಲು ಸಾಧ್ಯವಾಯಿತು. ಸ್ವರಾಮನ್ ಓಡುತ್ತಿರುವ ವಿಹಾಯಸ ಬಾಹ್ಯಾಕಾಶದಿಂದ ಅಮಿಯುಕ್ತಂ ಇವ ಶುದ್ಧ ಮುಕ್ತನಾದವನಂತೆ ಪಾಖಂಡಂ ಮೋಸಗಾರನಾದ ಯಾ ಇವಾನ್ ಅಧರ್ಮೇ ಅಧರ್ಮದಲ್ಲಿ ಧರ್ಮದ ವಿಭ್ರಮ ತಪ್ಪು ಕಲ್ಪನೆ ಇರುವ ಇಂದ್ರನು ಕುದುರೆಯನ್ನು ಒಯ್ಯುವಾಗ ಅನುವಾದ ತಾನೊಬ್ಬ ಮುಕ್ತಾತ್ಮನೆಂದು ವೇಷವನ್ನು ಧರಿಸಿದನು. ಧಾರ್ಮಿಕ ವ್ಯಕ್ತಿ ಎಂಬ ತಪ್ಪು ಭಾವನೆಯು ಬರುವಂತೆ ಮಾಡಿದ್ದರಿಂದ ಆ ಉಡುಗೆಯು ಒಂದು ರೀತಿಯ ಮೋಸವೇ ಆಗಿತ್ತು. ಹಾಗೆ ಕುದುರೆಯೊಂದಿಗೆ ಇಂದ್ರನು
ಆಕಾಶದಲ್ಲಿ ವೇಗವಾಗಿ ಹೋಗುತ್ತಿರುವಾಗ ಆಕಾಶದಲ್ಲಿ ವೇಗವಾಗಿ ಹೋಗುತ್ತಿರುವಾಗ ಅತ್ರಿ ಮಹರ್ಷಿಯು ಅತ್ರಿ ಮಹರ್ಷಿಯು ಅದನ್ನು ನೋಡಿ ಇಡೀ ಪರಿಸ್ಥಿತಿಯನ್ನು ಇಡೀ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡನು. ಮಾಡಿಕೊಂಡನು. ಓಕೆ, ಯಾರಾದ್ರೂ ಭಾವಾರ್ಥ ಚಂದ್ರಕಾಂತ್ ಪ್ರಭುಜಿ ಓದಿ. ಓದ್ತೇನೆ ಮಾತಾಜಿ. ಭಾವಾರ್ಥ: ಈ ಶ್ಲೋಕದಲ್ಲಿ ಬಳಸಿರುವ ಪಾಖಂಡ ಎಂಬ ಪದವು ಕೆಲವು ವೇಳೆ ಪಾಷಂಡ ಎಂದು ಹೇಳುವುದುಂಟು. ತಾನೊಬ್ಬ ಧಾರ್ಮಿಕ ವ್ಯಕ್ತಿ ಎಂದು ಸೋಗು ಹಾಕುತ್ತಾ ವಾಸ್ತವವಾಗಿ ಪಾಪ ಕಾರ್ಯದಲ್ಲಿ ನಿರತನಾದ ಕಪಟಿಯನ್ನು ಈ ಎರಡೂ ಪದಗಳು ಸೂಚಿಸುತ್ತವೆ. ಇಂದ್ರನು ಇತರರನ್ನು ವಂಚಿಸುವ ಸಲುವಾಗಿ ಕಾವಿ ಬಟ್ಟೆಯನ್ನು ಧರಿಸಿದನು. ಅನೇಕ ವಂಚಕರು ತಾವು ಮುಕ್ತ ಜೀವಿಗಳೆಂದೋ ಭಗವದ್ ಅವತಾರಿಗಳೆಂದೋ ತೋರಿಸಿಕೊಳ್ಳಲು ಈ ಕಾವಿ ಉಡುಗೆಯ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸಾಮಾನ್ಯ ಜನರು ಹೀಗೆ ವಂಚಿತರಾಗುತ್ತಾರೆ. ನಾವು ಈಗಾಗಲೇ ಅನೇಕ ಸಾರಿ ಹೇಳಿರುವಂತೆ ಬದ್ಧಾತ್ಮನಿಗೆ ಮೋಸ ಮಾಡುವ ಪ್ರವೃತ್ತಿ ಇರುತ್ತದೆ. ಆದ್ದರಿಂದ ಈ ಗುಣವು ದೇವೇಂದ್ರನಲ್ಲೂ ಕಾಣಿಸಿಕೊಂಡಿದೆ. ದೇವೇಂದ್ರನಾದರೂ ಅವನು ಕೂಡ ಲೌಕಿಕ ಕಲ್ಮಶದ ಹಿಡಿತದಿಂದ ತಪ್ಪಿಸಿಕೊಳ್ಳಲಿಲ್ಲ. ಹಾಗಾಗಿ ತಾನೊಬ್ಬ ಮುಕ್ತ ಜೀವಿ ಎಂದು ಕಾಣುವಂತೆ ಎಂಬ ಅಮುಕ್ತಂ ಇವ ಮಾತುಗಳನ್ನು ಉಪಯೋಗಿಸಲಾಗಿದೆ. ಒಬ್ಬ ಸನ್ಯಾಸಿಯು ಎಲ್ಲ ಪ್ರಾಪಂಚಿಕ ವ್ಯವಹಾರಗಳನ್ನು ತೊರೆದು ಕೇವಲ ಭಗವತ್ ಸೇವೆಯಲ್ಲಿ ನಿರತನಾಗಿದ್ದಾನೆಂಬುದನ್ನು ಅವನು ಧರಿಸಿರುವ ಕಾವಿ ಉಡುಗೆಯು ಜಗತ್ತಿಗೆ ಸಾರುತ್ತದೆ. ಅಂತಹ ಭಕ್ತನು ನಿಜವಾದ ಸನ್ಯಾಸಿ ಅಥವಾ ಮುಕ್ತಜೀವಿ. ಭಗವದ್ಗೀತೆಯಲ್ಲಿ 6.1 ಹೀಗೆ ಹೇಳಿದೆ. ಸ್ವಲ್ಪ ಮೇನೆ ಮಾಡಿ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಯಾರು ತನ್ನ ಕರ್ಮದ ಫಲಕ್ಕೆ ಅಂಟಿಕೊಂಡಿಲ್ಲವೋ, ತನಗೆ ವಿಧಿಸಿದ ಸನ್ಯಾಸ ಆಶ್ರಮದ ಕರ್ತವ್ಯಗಳಲ್ಲಿ ನಿರತನಾಗಿದ್ದಾನೋ ಅವನು ನಿಜವಾದ ಸನ್ಯಾಸಿ ಆಗಿರುತ್ತಾನೆ. ನಿಜವಾದ ಯೋಗಿ ಅವನೇ ಹೊರತು ಅಗ್ನಿಯನ್ನು ಹೊತ್ತಿಸದೆ ಕರ್ಮವನ್ನು ಆಚರಿಸದೆ ಇರುವವನಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ತನ್ನ ಸಮಸ್ತ ಕರ್ಮಗಳ ಫಲಗಳನ್ನು ದೇವೋತ್ತಮ ಪರಮಪುರುಷನಿಗೆ ಸಮರ್ಪಣೆ ಮಾಡುವವನೀಗ ನಿಜವಾದ ಸನ್ಯಾಸಿ ಮತ್ತು ಯೋಗಿ. ಪೃಥು ಮಹಾರಾಜನ ಯಜ್ಞದ ಕಾಲದಿಂದಲೇ ಲೋಕದಲ್ಲಿ ವಂಚಕ ಸನ್ಯಾಸಿಗಳು, ಕಪಟಿ ಯೋಗಿಗಳು ಇದ್ದಾರೆ. ಈ ಯಜ್ಞ ವಂಚನೆಯನ್ನು ಮೂರ್ಖತನದಿಂದ ಪ್ರಾರಂಭಿಸಿದವನು ದೇವೇಂದ್ರನು. ಕೆಲವು ಯುಗಗಳಲ್ಲಿ ಈ ಬಗೆಯ ಮೋಸವು ಎದ್ದು ಕಾಣುತ್ತದೆ. ಇನ್ನು ಕೆಲವು ಕಾಲಗಳಲ್ಲಿ ಅಷ್ಟು ಎದ್ದು ಕಾಣುವುದಿಲ್ಲ. ಸನ್ಯಾಸಿಯು ಬಹು ಜಾಗರೂಕತೆಯಿಂದಿರಬೇಕು. ಅದು ಅವನ ಕರ್ತವ್ಯ. ಏಕೆಂದರೆ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತೆ ಸನ್ಯಾಸೀರ ಅಲ್ಪ ಛಿದ್ರ ಸರ್ವಲೋಕೆ ಗಾಯ. ಸನ್ಯಾಸಿಯ ನಡವಳಿಕೆಯಲ್ಲಿ ಕಂಡು ಬರುವ ಅತಿ ಸಣ್ಣದಾದ ಒಂದು ದೋಷವನ್ನು ಲೋಕವು ದೊಡ್ಡದು ಮಾಡಿ ಹೇಳುತ್ತದೆ. ಚೈತನ್ಯ ಚರಿತಾಮೃತ ಮಧ್ಯ 12.51. ಆದ್ದರಿಂದ ವ್ಯಕ್ತಿಯು ಮನಪೂರ್ವಕವಾಗಿ ಪ್ರಾಮಾಣಿಕನಾಗಿರದೆ ಸುಮ್ಮನೆ ಸನ್ಯಾಸವನ್ನು ಸ್ವೀಕರಿಸಬಾರದು. ಸಾರ್ವಜನಿಕರನ್ನು ವಂಚಿಸಲು ಸನ್ಯಾಸಾಶ್ರಮವನ್ನು ಬಳಸಿಕೊಳ್ಳಬಾರದು. ಕಲಿಯುಗದಲ್ಲಿ ಸನ್ಯಾಸವನ್ನು ಸ್ವೀಕರಿಸದಿರುವುದೇ ಮೇಲು. ಏಕೆಂದರೆ ಈ ಯುಗದಲ್ಲಿ ಪ್ರಚೋದನೆಗಳು ಬಹಳ ಬಲವಾಗಿರುತ್ತವೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿ ಸಾಧಿಸಿರುವ ಶ್ರೇಷ್ಠ ವ್ಯಕ್ತಿಯು ಸನ್ಯಾಸ ಸ್ವೀಕಾರದ ಪ್ರಯತ್ನವನ್ನು ಮಾಡಬಹುದು. ಅಷ್ಟೇ ಹೊರತು ಅವನಿಗೆ ಅದೇ ಜೀವನೋಪಾಯವಾಗಬಾರದು ಅಥವಾ ಯಾವುದೋ ಲೌಕಿಕ ಉದ್ದೇಶದ ಈಡೇರಿಕೆಗೆ ಸಾಧನವಾಗಬಾರದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಭು. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಇಂದ್ರನು ಕುದುರೆಯನ್ನು ಒಯ್ಯುವಾಗ ತಾನೊಬ್ಬ ಮುಕ್ತಾತ್ಮನೆಂದು ವೇಷವನ್ನು ಧರಿಸಿದ್ದನು. ಧಾರ್ಮಿಕ ವ್ಯಕ್ತಿ ಎಂಬ ತಪ್ಪು ಭಾವನೆಯು ಬರುವಂತೆ ಮಾಡುವುದರಿಂದ ಆ ಉಡುಗೆಯು ಒಂದು ರೀತಿಯ ಮೋಸವೇ ಆಗಿತ್ತು. ಅಂದ್ರೆ ಋತು ಮಹಾರಾಜರು ಅಂದ್ರೆ 99ನೇ ಅಂದ್ರೆ 100ನೇ ಯಜ್ಞ ಇದು ಆಗುವಾಗ ಅವರೇನು ಇಂದ್ರ ಯಾವ ರೀತಿ ವೇಷ ಧರಿಸಿ ಬರ್ತಾರೆ ಅಂದ್ರೆ, ಅವರು ಸನ್ಯಾಸ ಅಂದ್ರೆ ಖಾದಿ ಬಟ್ಟೆಯನ್ನು ಹಾಕಿಯವರೇನು ಬಂದು ಏನು ಕುದುರೆಯನ್ನು ಒಯ್ಯುತ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಹೇಳ್ತಾರೆ ಅಂದ್ರೆ ಇದು ದ್ವೇಷ ಅಂದ್ರೆ ಎನ್ಯೂನೆಸ್. ಇಲ್ಲಿ ಹೇಳ್ತಾರೆ ಅಂದ್ರೆ
ಇದೇನ್ ಮಾಡುತ್ತದೆ ಅಂದ್ರೆ ಹೇಳ್ತಾರೆ, ಅನೇಕ ವಂಚಕರು ತಾವು ಮುಕ್ತ ಜೀವಿಗಳೆಂದು ಭಗವತ್ ಅವತಾರಿಗಳೆಂದು ತೋರಿಸಿಕೊಳ್ಳುವ ಈ ಕಾವಿ ಉಡುಗೆಯು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅಂದ್ರೆ ನಾವು ಕಲಿಯುಗದಲ್ಲಂತೂ ಈ ರೀತಿಯ ಜನರನ್ನು ತುಂಬಾ ನೋಡ್ಬೋದು. ನಾವು ನೋಡ್ಬೋದು ಅಂದ್ರೆ ಒಂದು ಸಂದರ್ಭದಲ್ಲಿ ವೃಂದಾವನದಲ್ಲಿ ಸಹ ಹೀಗೇನೆ ಆಗಿತ್ತು. ಒಂದು ಟೈಮಲ್ಲಿ ಪ್ರಭುಪಾದ್ ಇರುವಾಗ್ಲೇ ಒಬ್ಬ ಯಾರೋ ಮಾಯವಾದಿ ಪಾಖಂಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಸನ್ಯಾಸಿ ವೇಷ ಧರಿಸಿ ಬಂದಿರ್ತಾರೆ ಇಲ್ಲಿಗೆ ಪ್ರಭುಪಾದ ಇರುವಲ್ಲಿಗೆ. ಅಲ್ಲಿ ಹೊರಗೆ ಶಿಷ್ಯರು ಇರ್ತಾರೆ ಪ್ರಭುಪಾದರವರು. ಅವರಿಗೆ ಹೇಳ್ತಾರೆ ಅಂದ್ರೆ, ನಿಮ್ಮ ಸ್ವಾಮೀಜಿಯನ್ನು ಕರೆಯಿರಿ ಅಂದ್ರೆ ಪ್ರಭುಪಾದರನ್ನು ಕರೀಲಿಕ್ಕೆ ಹೇಳ್ತಾರೆ. ಅಂದ್ರೆ ಅವರಿಗೆ ಜ್ಞಾನ ಇಲ್ಲ, ಅಂದ್ರೆ ನಾನೇ ದೇವರು ಅಂದ್ರೆ ಮಾಯವಾದಿ ತರ ಹೇಳ್ತಾರೆ. ಅಂದ್ರೆ ನಾನೇ ಇಲ್ಲ, ನನ್ನನ್ನು ಪೂಜಿಸ್ಬೇಕಂತ ಹೇಳ್ತಾರೆ ಅವರು. ಈಗ ಕಾವಿ ಬಟ್ಟೆ ಧರಿಸಿದ ತಕ್ಷಣ ಏನ್ ಬರುತ್ತೆ ಅಂದ್ರೆ, ಜನರಿಗೆ ಏನೋ ರೆಸ್ಪೆಕ್ಟ್ ಬರ್ತದೆ, ಅಂದ್ರೆ ತುಂಬಾ ಗೌರವ ಬರುತ್ತೆ. ಅದನ್ನು ಜನರೇನು ಮಿಸ್ಯೂಸ್ ಮಾಡಿಕೊಳ್ತಾರೆ. ಹಾಗೇನೆ ಪ್ರಭುಪಾದರಲ್ಲಿಗೆ ಬರ್ತಾರೆ ಅವರು ಒಬ್ಬ ಮಾಯವಾದಿ. ಹಾಗೇನೆ ಅವನು ಕಾವಿ ಬಟ್ಟೆ ಧರಿಸಿ ತುಂಬಾ ಬೂದಿಯೆಲ್ಲ ಹಾಕ್ತಾರೆ. ನಾವು ಬೂದಿಯೆಲ್ಲ ಹಾಕೋರನ್ನ ಏನ್ ನೋಡ್ತೀವಿ ಅಂದ್ರೆ ನಮ್ಗೆ ತುಂಬಾ ರೆಸ್ಪೆಕ್ಟ್, ಅಂದ್ರೆ ಸ್ವಾಮೀಜಿ ಅಂತ. ಹಾಗೇನೆ ಶಿಷ್ಯರು ಹೇಳ್ತಾರೆ ಪ್ರಭುಪಾದ್ಗೆ ಬಂದು, ಪ್ರಭುಪಾದ್ ಇಲ್ಲಿ ಹೊರಗೆ ಯಾರೋ ಬಂದಿದ್ದಾರೆ, ಅಂದ್ರೆ ಕಾವಿ ಬಟ್ಟೆ ಹಾಕಿದ್ದಾನೆ, ಹಾಗೇನೆ ತುಂಬಾ ಮೈ ತುಂಬಾ ಬೂದಿ ಎಲ್ಲ ಹಾಕಿದ್ದಾನೆ, ಅವನು ಹೇಳ್ತಿದ್ದಾನೆ ಅವನೇ ದೇವರು ಅಂತ. ಅದಕ್ಕೆ ಅವರು ಪ್ರಭುಪಾದ್ ಅಲ್ಲೇನೋ ಅವರು ಬರೆಯುತ್ತಾ ಇದ್ರು ಭಾಗವತಂದು. ಆಗ ಪ್ರಭುಪಾದ್ ಅವರ ಶಿಷ್ಯರಿಗೆ ಹೇಳ್ತಾರೆ, ಅವನನ್ನು ಏನಂದ್ರೆ ಅವನು ಗೋವರ್ಧನವನ್ನು ಎತ್ತಿ ಹಿಡಿಲಿಕ್ಕೆ ಏಳು ನಾನು ಬರ್ತೇನೆ, ಅಂದ್ರೆ ಪೂಜೆ ಮಾಡ್ಲಿಕ್ಕೆ ಎಲ್ಲ ಆರತಿ ಪ್ಲೇಟ್ ರೆಡಿ ಮಾಡಿ ಅಲ್ಲಿಗೆ ನಾವು ಹೋಗುವ ಅಂತ. ಹಾಗೇನೆ ಪ್ರಭುಪಾದರ ಶಿಷ್ಯ ಬಂದು ಮಾಯವಾದಿಗೆ ಹೇಳ್ತಾರೆ, ಅಂದ್ರೆ ಪ್ರಭುಪಾದ ನೀವು ದೇವರಂತ ಒಪ್ಪಿಕೊಳ್ತಾರಂತೆ, ನೀವು ಗೋವರ್ಧನವನ್ನೇನು ಒಂದು ಕೈಯಲ್ಲಿ ಹಿಡಿದು ಇಟ್ಕೊಳ್ಬೇಕಂತೆ. ಅಲ್ಲಿಗೆ ಪ್ರಭುಪಾದ್ ಬರ್ತಾರಂತೆ. ಹಾಗೇನೆ ಸ್ವಲ್ಪ ನಂತರ ಆಗುವಾಗ ಹೇಳ್ತಾರೆ, ಆಗ ಮಾಯವಾದಿಯನ್ನು ಅಲ್ಲಿಂದ ಓಡಿ ಹೋಗ್ತಾನಂತೆ. ಪ್ರಭುಪಾದ್ ಹೇಳ್ತಾರಂತೆ ಅವರಿಗೆ, ಶಿಷ್ಯರು ಬಂದು ಹೇಳ್ತಾರಂತೆ ಪ್ರಭುಪಾದಿಗೆ, ಅಂದ್ರೆ ಆ ಮಾಯವಾದಿ ಓಡಿ ಹೋದಂತ. ಪ್ರಭುಪಾದ್ ಅದಕ್ಕೆ ನೆಗಡ್ತಾರಂತೆ. ಅಂದ್ರೆ ನಮಗೆ ಗೊತ್ತಾಗುತ್ತೆ, ಇದರಿಂದ ಏನು ಗೊತ್ತಾಗುತ್ತೆ, ಯಾವ ರೀತಿ ಅವರು ಖಾದಿ ಬಂಧನವನ್ನು ಹೊಡ್ಕೊಳ್ತಾರೆ, ಯಾಕೋಸ್ಕರ. ಜನರನ್ನ ತಪ್ಪು ದಾರಿಗೆ ಎಳೆಯೋದಕ್ಕೆ ಪ್ರಭುಜಿ. ಜನರನ್ನು ಅಂದ್ರೆ ಅವರ ಏನು ಸ್ವಂತ ಅವರ ಏನು ಇಂದ್ರಿಯ ತೃಪ್ತಿಗೋಸ್ಕರ ಅವರೇನು ಹಾಕೊಳ್ತಾರೆ. ಓ, ನಾನು ಸನ್ಯಾಸಿ ಡ್ರೆಸ್ ಹಾಕಿದ್ರೇನು ನನಗೆ ಜನರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ಹಾಗೆ ಸನ್ಯಾಸಿ ಡ್ರೆಸ್ ಇದರಿಂದ ನಾನು ಯಾರನ್ನು ಬೇಕಾದ್ರೇನು ವಂಚನೆಗೊಳಿಸ್ಬೋದು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಸನ್ಯಾಸಿ ಎಲ್ಲ ಪ್ರಾಪಂಚಿಕ ವ್ಯವಹಾರಗಳನ್ನು ತೊರೆದು ಕೇವಲ ಅಂದ್ರೆ ಭಗವಂತನಿಗೋಸ್ಕರ ಏನು ಅವನು ಇದನ್ನು ಧರಿಸ್ಬೇಕಂತ. ಯಾವುದೇ ಆದಂತ ಏನು ಭೌತಿಕವಾದ ಅವನಿಗೆ ಯಾವ್ದಾದಂತ ಇದ್ರು ಅವನು ಮಾತ್ರ ಏನು ಸನ್ಯಾಸಿ ಇದನ್ನು ಏನು ಸ್ವೀಕರಿಸ್ಬೇಕಂತ ಇಲ್ಲಿ ಹೇಳ್ತಾರೆ. ಅಂತ ಭಕ್ತನು ನಿಜವಾದ ಸನ್ಯಾಸಿ ಅಥವಾ ಮುಕ್ತ ಜೀವಿ ಎಂದು ಹೇಳ್ತಾರೆ. ಹಾಗೇನೆ ನಾವು ನೋಡ್ಬೋದು ಇದರಲ್ಲಿ ಚೈತನ್ಯ ಚರಿತ್ರೆ ಅಂದ್ರೆ, ಇವರು ನಮ್ಮ ಚೈತನ್ಯ ಮಹಾಪ್ರಭು ಚೋಟ ಹರಿದಾಸ್ ಠಾಕೂರ್ಗೆ ಅಂದ್ರೆ ಏನು ಮಾಡಿದ್ರು, ಯಾವ ಶಿಕ್ಷೆಯನ್ನು ಕೊಟ್ರು? ಹಾಕಿದ್ರು, ಆ ಸೇವೆಯಿಂದ ಹೊರಗಡೆ ಹಾಕಿದ್ರು, ಸೇವೆಯಿಂದ. ಇಲ್ಲ, ಅವರನ್ನು ಏನು ಸೂಸೈಡ್ ಮಾಡ್ಲಿಕ್ಕೆ ಹೇಳ್ತಾರೆ, ಅಂದ್ರೆ ಸೂಸೈಡ್ ಮಾಡ್ತೇನೆ ಅಂತ ಹೇಳ್ತಾರೆ. ಅದಾಗ ಹೇಳ್ತಾರೆ ಪನಿಷ್ಮೆಂಟ್ ಅದೇ ಅವನಿಗೆ ಅಂತ ಯಾರು ಹೇಳ್ತಾರೆ? ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಯಾಕೆ ಹೇಳ್ತಾರೆ? ತಪ್ಪು ಮಾಡಿದ್ದಾನೆ ಅವನು. ತಪ್ಪು ಮಾಡಿದ್ದಾರೆ. ಅದರಲ್ಲದೆ ಚೋಟ ಹರಿದಾಸ್ ಠಾಕೂರ್ ಯಾವ ವೇಷದಲ್ಲಿದ್ರು? ಅವರು ಕಾವಿ ಬಟ್ಟೆಯಲ್ಲಿ ಇದ್ರು ಪ್ರಭುಜಿ. ಹಾಗೇನ ಅವ್ರೇನು ಭಿಕ್ಷೆಯನ್ನು ಬೇಡ್ಲಿಕ್ಕೆ ಹೋಗಿದ್ರು. ಏನಿಲ್ಲ, ಅವ್ರ ದೊಡ್ಡ ತಪ್ಪೇನು, ಕಲಿಯುಗದಲ್ಲಿ ಅಂತೂ ತುಂಬಾನೇ ತಪ್ಪು ಮಾಡ್ತಾರೆ ಜನರು. ಅವ್ರೇನು ದೊಡ್ಡ ತಪ್ಪು ಮಾಡಿರ್ಲಿಲ್ಲ, ಕಾಲೇನು ಜಸ್ಟ್ ಅವ್ರೇನು ಏನು ಕಾಲನ್ನು ಜಸ್ಟ್ ನೋಡಿದ್ರಂತೆ ಒಂದು ಅದೇ ವಯಸ್ಸಾದವ್ರು. ಆದ್ರೆ ಅದಕ್ಕೆ ಏನು ಕೊಟ್ರು ಚೈತನ್ಯ ಮಹಾಪ್ರಭು? ಅವ್ರೇನು ಸೂಸೈಡ್ ಮಾಡ್ಲಿಕ್ಕೆ ಹೋದ್ರು. ಅದ್ರಾಗೆ ಶಿಷ್ಯರು ಬಂದ್ ಹೇಳ್ತಾರೆ ಅವರು ಚೋಟ ಹರಿದಾಸ್ ಠಾಕೂರ್ ಸೂಸೈಡ್ ಮಾಡಿದ್ರು ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ? ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ, ಅವನಿಗೆ ಶಿಕ್ಷೆ ಅದೇ ಸರಿಯಾದ ಶಿಕ್ಷೆ ಅಂತ ಹೇಳ್ತಾರೆ. ಅದೇ ಸರಿಯಾದ ಶಿಕ್ಷೆ ಅಂದ್ರೆ ಚೈತನ್ಯ ಮಹಾಪ್ರಭು ಅಷ್ಟು ಶಿಕ್ಷೆ ಆಗಿದ್ರು. ಅಂದ್ರೆ ಹೇಳ್ತಾರೆ, ಅಂದ್ರೆ ಕಾವಿ ಬಟ್ಟೆ ಧರಿಸೇನು ಜನರಿಗೆ ಮೋಸವನ್ನು ಯಾವತ್ತು ಮಾಡಬಾರ್ದು. ಇಲ್ಲಿ ನೋಡ್ಬೋದು ನಾವು ಇಂದ್ರನಿಗೆ ಸಹ ಏನು
ಅಂದ್ರೆ ಇದು ಯಾವುದರಿಂದ ಬರುತ್ತೆ ಅಂದ್ರೆ ಜಲಸ್ ಎನ್ವಿನೆಸ್, ಕಾಮ ಕ್ರೋಧ ಲೋಭದಿಂದ ಬರುತ್ತೆ. ಅಂದ್ರೆ ಅವನು ಪೃಥು ಮಹಾರಾಜನ್ ಅಂದ್ರೆ ಇನ್ನೂ ಒಂದು ಮಾಡಿದ್ರೇನು ನನ್ನ ಸ್ಥಾನ ಇದಾಗುತ್ತೆ, ಇದರಿಂದಗೋಸ್ಕರ ಏನು ಇದು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ನಾವು ನೋಡ್ಬೋದು ಈಗ್ಲೂ ಅಂದ್ರೆ ಹೊರಗಿನಿಂದ ತುಂಬಾ ಜನರಿದ್ದಾರೆ. ಪ್ರಭುಪಾದ್ ಏನಾದ್ರೂ ಇಂಟರ್ನ್ಯಾಷನಲ್ ಸೊಸೈಟಿ ಕೃಷ್ಣ ಕಾನ್ಸಿಯಸ್ ಮಾಡದಿದ್ರೆ ಏನ್ ಮಾಡ್ತಾ ಇದ್ರು ಜನರು, ಮಹಾರಾಜ್ ಹೇಳ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಪಾಖಂಡೀಸ್ ಅಂದ್ರೆ ಪಾಖಂಡಿಗಳದ್ದು ಮಾಡ್ತಾ ಇದ್ರು. ಆದ್ರೆ ನಮ್ಗೀಗ ಯಾವ ರೀತಿ ಅರ್ಥ ಆಗುತ್ತೆ ಅಂದ್ರೆ ಯಾವ ರೀತಿ ನಾವು ನೋಡ್ಬಹುದಂದ್ರೆ ಅವರು ನಿಜವಾಗಿ ಖಾಲಿ ವೇಷವನ್ನು ಧರಿಸಿದ್ರ ಅಲ್ಲ ಭಕ್ತರ ಅಂತ ಯಾವ ರೀತಿ ನಾವು ಅವರನ್ನು ಇದು ಮಾಡ್ಬೋದು ಅಂದ್ರೆ ಅವರನ್ನು ಯಾವ ರೀತಿ ನಾವು ಕಂಡುಹಿಡಿಬಹುದು? ಅವರು ಅವರ ಭಕ್ತರಾದ್ರೆ ನಡವಳಿಕೆ ಗೊತ್ತಾಗ್ತದೆ, ನಡವಳಿಕೆಗಳು ಅವರ ನಡವಳಿಕೆ ಮಾತುಗಳಿಂದ. ರೀತಿಯ ಅವರ ನಡವಳಿಕೆಯಲ್ಲಿ ಸುಖವಾನಾಗೋದು. ಭಕ್ತರಾದ್ರೆ ಅವರ ಬಾಯಿಂದ ಶುದ್ಧವಾದ ಮಾತು ಬರ್ತದೆ ಪ್ರಭುಜಿ. ಮತ್ತೆ ಇದು ಬರ್ತದೆ ಶ್ಲೋಕಗಳು, ಇಲ್ಲಾಂದ್ರೆ ಹರಿಕೃಷ್ಣ ಮಂತ್ರ ಬರ್ತದೆ. ಅವರು ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲರಿಗೆ. ಎಲ್ಲ ಭಕ್ತರ ಒಂದು ಲಕ್ಷಣ ಇರ್ತದೆ ಅವ್ರ ಹತ್ರ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಅತ್ರಿ ಮಹರ್ಷಿಯು ಅದನ್ನು ನೋಡಿ ಇಡೀ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಅಂದ್ರೆ ಒಂದೇ ನೋಟದಿಂದ ಅಲ್ಲಿ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಅದರಲ್ಲಿ ಅಂದ್ರೆ ಅತ್ರಿ ಮುನಿಯನ್ನು ಅರ್ಥ ಮಾಡಿ. ಹಾಗೇನೆ ನಮ್ಗೆ ಪ್ರಭುಪಾದ ಕೊಟ್ಟಂತ ಇದರಿಂದ ಮಾಹಿತಿಯಿಂದ ನಾವೇನು ಇಲ್ಲದಿದ್ರೆ ನಮ್ಗೆ ಯಾರು ಸ್ವಾಮಿ ಅಂದ್ರೆ ಯಾರು ಪಾಖಂಡಿ ಯಾರು ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಉಂಟಾ? ಪ್ರಭುಪಾದ ನಮ್ಗೆ ಈ ರೀತಿ ನಮ್ಗೆ ಸುಲಭವಾಗಿ ಕೊಟ್ಟದ್ರಿಂದ ನಮ್ಗೇನು ಈಗ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಓ ಇವ್ರು ಸುಮ್ನೆ ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ನಾವು ಮೊದ್ಲೆಲ್ಲ ಹೇಗಿದ್ವಿ ಅಂದ್ರೆ ಇದಕ್ಕಿಂತ ಬರೋದಕ್ಕಿಂತ ಮೊದಲು ನಾವು ಎಲ್ಲರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾ ಇದ್ವಿ? ಅವ್ರೆಲ್ಲ ನಿಜವಾದ ಸನ್ಯಾಸಿಗಳಂತಲೇನೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ನಾವು ಕಾವಿ ಬಟ್ಟೆ ಆಗಿದ್ರೆ ಏನು ನಮ್ಗೆ ಆಗುತ್ತೆ ಅವ್ರು ನಿಜವಾದ ಸನ್ಯಾಸಿ, ನಾವೇನು ಎಲ್ಲವನ್ನು ಮಾಡ್ತೇವೆ. ಆದ್ರೆ ಅವರೇ ಆಕ್ಚುಲಿ ಅದಕ್ಕೋಸ್ಕರ ಮಾಡುದಲ್ಲ, ಏನು ಅವರ ಖಾಲಿ ಏನು ಅವರ ಇಂದ್ರಿಯ ತೃಪ್ತಿಗೋಸ್ಕರ ಅವರೇನು ಅದನ್ನು ಮಾಡುದು. ಇಲ್ಲಿ ಸಹ ನೋಡ್ಬೋದು ಅಂದ್ರೆ ಇಂದ್ರನು ಏನು ಆ ಕಾವಿಯ ಬಟ್ಟೆಯನ್ನು ಧರಿಸಿ ಅನೇಕ ವಂಚನಕರ ತಾವು ಮುಕ್ತ ಜೀವಿಗಳೆಂದು ಅವರೇನು ತೋರಿಸ್ಕೊಳ್ತಾರೆ ಯಾರು? ಇಂದ್ರನು. ಹೀಗೇನೆ ಇಲ್ಲಿ ಹೇಳ್ತಾರೆ ಅಂದ್ರೆ ಮೋಸ ಮಾಡುವ ಪ್ರವೃತ್ತಿ ಇರುತ್ತದೆ. ಆದ್ರಿಂದ ಈ ಗುಣಗಳು ದೇವೇಂದ್ರನಲ್ಲಿ ಸಹ ಕಾಣಿಸಿಕೊಂಡಿವೆ, ಆದ್ರೆ ಈಗ ಕಲಿಯುಗದಲ್ಲಿ ನಾವು ನೋಡ್ಬೋದು ಎಲ್ಲ ಕಡೆಯೂ ಕಾಣಿಸಿಕೊಂಡಿದೆ. ಆದ್ರೆ ನಮ್ಮನ್ನು ಈ ವಂಚನೆಯಿಂದ ಯಾರು ರಕ್ಷಣೆ ಮಾಡಿದ್ರು? ಪ್ರಭುಪಾದರು ರಕ್ಷಣೆ ಮಾಡಿದ್ರು. ಗೋವರ್ಧನ ಗಿರಿ ಎತ್ಲಿ ನಾವು ಬರ್ತೀವಿ ಅಂತ ಹೇಳಿದ್ರು. ಅದು ಇಂಪಾಸಿಬಲ್, ದೇವರ ಇಲ್ಲ ಅಂತಾನು ತೋರಿಸ್ಲಿಕ್ಕೆ ಹೇಳಿದ್ರು ಅವರು. ಅಂದ್ರೆ ಅದು ಪ್ರಭುಪಾದ ಮಾತ್ರ ಆ ರೀತಿಯನ್ನು ಅಂದ್ರೆ ಪ್ರಭುಪಾದ ಕೊಟ್ಟ ರೀತಿಯಿಂದ ನಮ್ಗೆ ಯಾರು ಏನು ವಂಚನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಮ್ಗೆಲ್ಲವನ್ನು ಪ್ರಭುಪಾದ ಏನು ತುಂಬಾ ಸುಲಭವಾಗಿ ಏನು ಇಂಟರ್ನ್ಯಾಷನಲ್ ಕೃಷ್ಣ ಕಾನ್ಶಿಯಸ್ನೆಸ್ ಸೊಸೈಟಿ ಅಂದ್ರೆ ಇದರಿಂದ ನಮ್ಗೇನು ಎಲ್ಲವನ್ನು ತಿಳಿಲಿಕ್ಕೆ ತುಂಬಾ ಸುಲಭವಾಗಿ ಏನು ಸಾಧ್ಯ ಆಯ್ತು. ಇದರಿಂದ ನಮ್ಗೇನು ಯಾರು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲದಿದ್ರೆ ಪ್ರಭುಪಾದ ಏನಾದ್ರು ನಮ್ಗೆ ಪ್ರಭುಪಾದ ಇದು ಕೊಡದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಈಗ ಯಾವ ರೀತಿ ಇರ್ತಿತ್ತು ನಮ್ಮ ಪರಿಸ್ಥಿತಿ? ಕೆಟ್ಟದಾಗಿರ್ತಿತ್ತು ಪ್ರಭುಜಿ. ಎಲ್ಲಾರನು ಕೂಡ ನಾವು ಮೋಸಗಾರನ ಸಹಿತ ಏನು ಅಂದ್ರೆ ಸತ್ಯವಂತರು ಅಂತ ಅನ್ಕೊಂಡು ಮೋಸ ಹೋಗ್ತಾ ಇದ್ವಿ. ನಮ್ಗೆ ಈ ರೀತಿ ಕೊಡದಿದ್ರೆ ನಾವು ಸಹ ಏನು ಈಗೇನೆ ಮೋಸ ಹೋಗ್ತಿದ್ವಿ. ನಮ್ಗೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಮ್ಗೇನು ಯಾವುದೇ ಆದಂತದ್ದು ಗೊತ್ತಾಗ್ತಿರ್ಲಿಲ್ಲ. ಹಾಗೇನೆ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ಅಂದ್ರೆ ಯಾರು ತಮ್ಮ ಕರ್ಮದ ಫಲಕ್ಕೆ ಅಂಟಿಕೊಂಡಿಲ್ಲವೋ ತನಗೆ ವಿಧಿಸಿದ ಸನ್ಯಾಸ ಆಶ್ರಮದ ಕರ್ತವ್ಯಗಳನ್ನು ನಿರತನಾಗಿದ್ದಾನೋ ಅವನು ನಿಜವಾದ ಸನ್ಯಾಸಿ ಆಗಿರುತ್ತಾನೆ. ನಿಜವಾದ ಯೋಗಿ ಅವನೇ ಹೊರತು ಅಗ್ನಿಯನ್ನು ಒತ್ತಿಸದೆ ಕರ್ಮವನ್ನು ಆಚರಿಸದ ಇರುವವನನ್ನು ನಲ್ಲಿ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ತನ್ನ ಸಮಸ್ತ ಕರ್ಮಗಳ ಫಲಗಳನ್ನು ದೇವೋತ್ತಮ ಪರಮಪುರುಷನಿಗೆ ಸಮರ್ಪಣೆ ಮಾಡುವವನಿಗೆ ನಿಜವಾದ ಸನ್ಯಾಸಿ ಮತ್ತು ಯೋಗಿ. ಋತು ಮಹಾರಾಜನ ಯಜ್ಞದ ಕಾಲದಿಂದಲೂ ಲೋಕದಲ್ಲಿ ವಂಚನ ಸನ್ಯಾಸಿಗಳು ಕಪಟಿ ಯೋಗಿಗಳು ಇದ್ದಾರೆ. ಈ ವಂಚನೆಯನ್ನು ಮೂರ್ಖತನದಿಂದ ಪ್ರಾರಂಭಿಸಿದವನು ದೇವೇಂದ್ರನು. ಅಂದ್ರೆ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ? ದೇವೇಂದ್ರನಿಂದಲೇ ಸ್ಟಾರ್ಟ್ ಆಯ್ತು. ಇಲ್ಲಿ ಹೇಳ್ತಾರೆ ಅಂದ್ರೆ ಇಲ್ಲಿ ಈಗ ಯಾವ್ದು ಅಂದ್ರೆ ಎಲ್ಲವೂ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಅಲ್ದೆ. ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ
ಕೆಲವು ಯುಗಗಳಲ್ಲಿ ಈ ಬಗೆಯ ಮೋಸವು ಎದ್ದು ಕಾಣುತ್ತಿದ್ದು, ಇನ್ನು ಕೆಲವು ಕಾಲಗಳಲ್ಲಿ ಅಷ್ಟು ಎದ್ದು ಕಾಣುವುದಿಲ್ಲ. ಸನ್ಯಾಸಿಯು ಬಹು ಜಾಗರೂಕತೆಯಿಂದಿರಬೇಕು, ಅದು ಅವನ ಕರ್ತವ್ಯ. ಏಕೆಂದರೆ ಚೈತನ್ಯ ಮಹಾಪ್ರಭುಗಳು ಹೇರುವಂತೆ ಸನ್ಯಾಸಿರ ಅಲ್ಪಂ ಛಿದ್ರ ಸರ್ವಲೋಕ ಗಯ. ಸನ್ಯಾಸಿಯ ನಡವಳಿಕೆಯಲ್ಲಿ ಕಂಡುಬರುವ ಅತಿ ಸಣ್ಣದಾದ ಒಂದು ದೋಷವನ್ನು ಲೋಕವು ದೊಡ್ಡ ಮಾಡಿ ಹೇಳುತ್ತದೆ. ಅಂದ್ರೆ ಅದನ್ನೇ ಏನು ದೊಡ್ಡದಾಗಿ ಮಾಡಿ ಹೇಳ್ತದೆ. ಚೈತನ್ಯ ಮಹಾಪ್ರಭು ಯಾಕೆ ಚೋಟ ಹರಿದಾಸರಿಗೆ ಅಷ್ಟು ಶಿಕ್ಷೆಯನ್ನು ಕೊಟ್ರ ಅಂದ್ರೆ ಯಾಕೆ ತೋರಿಸ್ಲಿಕ್ಕೆ ಕೊಟ್ಟರು? ಸನ್ಯಾಸಿ ವೇಷದಲ್ಲಿ ಯಾವ ರೀತಿ ಇರ್ಬೇಕಂದ್ರೆ ತುಂಬಾ ಶಿಸ್ತಾಗಿ ಇರ್ಬೇಕು. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಏನು ಅದು ದೊಡ್ಡ ಏನು ಇದಕ್ಕೆ ಇದಾಗುತ್ತೆ. ನೋಡಿ, ಈಗ ಯಾರಾದ್ರೂ ಸನ್ಯಾಸಿ ಏನಾದ್ರೂ ಮಾಡಿದ್ರು ಅಂತ ಅನ್ಕೊಳ್ಳಿ, ಏನು ಯಾವ್ದಾದ್ರು ತಪ್ಪು ಮಾಡಿದ್ರು ಸ್ತ್ರೀ ಒಟ್ಟಿಗೆ ಯಾವ್ದಾದ್ರು, ಹಾಗೇನೆ ಬೇರೆ ವ್ಯಕ್ತಿ ಮಾಡ್ತಾರೆ, ಆಗ ಯಾವ್ದು ಜಾಸ್ತಿ ಪ್ರಚಾರ ಆಗೋದು? ಸನ್ಯಾಸಿಯ ನಡವಳಿಕೆನೆ ಪ್ರಚಾರ ಆಗತ್ತೆ ಪ್ರಭುಜಿ, ಯಾಕೋಸ್ಕರ? ಬೇರೆ ಮನುಷ್ಯನ್ಕಿಂತ. ಯಾಕಂದ್ರೆ ಅವನು ತನ್ನ ಇದ್ರಿಂದ ತಪ್ಪು ಮಾಡಿದ್ದಾನೆ, ಹೆಂಗಸನ್ ನೋಡಿದಾನೆ ಅವನು. ಆ ರೀತಿ ಅಂದ್ರೆ ವೇಷ ಧರಿಸಿ ತಪ್ಪು ಮಾಡಿದಾಗ ಏನು ಜನರನ್ನು ಅದನ್ನೇ ಹೇಳ್ತಾರೆ, ಸನ್ಯಾಸಿ ಮಾಡಿದ್ರು. ಈಗ ಹೇಳ್ತಾರೆ ಅಂದ್ರೆ ಮೊದಲೆಲ್ಲ ಏರ್ಪೋರ್ಟ್ ಗಳಲ್ಲಿ ಏನು ಚೆಕ್ ಮಾಡ್ತಾ ಇರ್ಲಿಲ್ಲ ಅಂತೆ, ಕಾವಿ ಬಟ್ಟೆ ಹಾಕಿದ್ದಾರೆ. ಆದ್ರೆ ಈಗ ಏನು ಎಲ್ಲರನ್ನು ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಪರಿಸ್ಥಿತಿ ಹಾಗೆ ಆಗಿ ಹೋಗಿದೆ. ಅಂದ್ರೆ ಯಾರು ನಿಜವಾದ ಸನ್ಯಾಸಿ ಯಾರು ಕಪಟಿ ಅಂತ ಗೊತ್ತೇ ಆಗುದಿಲ್ಲ. ಅಂದ್ರೆ ಡ್ರೆಸ್ ಹಾಕಿ ಏನು ಎಲ್ಲರಿಗೇನು ಮೋಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಚೈತನ್ಯ ಮಹಾಪ್ರಭು ಆಗಿನಿಂದೇನು ಆ ಚೋಟ ಹರಿದಾಸರಿಗೆ ಶಿಕ್ಷಣ. ಯಾಕೆಂದ್ರೆ ನೆಕ್ಸ್ಟ್ ಬರುವವರು ಏನು ಆ ಸನ್ಯಾಸಿ ಇದರಲ್ಲಿ ಏನು ತುಂಬಾ ಇದಾಗಿ ಇರ್ಬೇಕಂತ ಅಲ್ಲಿ ಹೇಳ್ತಾರೆ. ಕಲಿಯುಗದಲ್ಲಿ ಸನ್ಯಾಸವನ್ನು ಸ್ವೀಕರಿಸುವುದೇ ಮೇಲು, ಏಕೆಂದರೆ ಈ ಯುಗದಲ್ಲಿ ಪ್ರಚೋದನೆಗಳು ಬಲವಾಗಿರುತ್ತದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರಗತಿ ಸಾಧಿಸುವ ಶ್ರೇಷ್ಠ ವ್ಯಕ್ತಿಯು ಸನ್ಯಾಸಿ ಸ್ವೀಕಾರದ ಪ್ರಯತ್ನವನ್ನು ಮಾಡಬಹುದು ಅಷ್ಟೇ ಹೊರತು ಅವನಿಗೆ ಅದೇ ಜೀವನೋಪಾಯವಾಗಬಾರದು ಅಥವಾ ಯಾವುದೇ ಅವಳಿಗೆ ಉದ್ದೇಶ ಈಡೇರಿಕೆಗಳು ಸಾಧನವಾಗಬಾರದು ಅಂತ ಇಲ್ಲಿ ಹೇಳ್ತಾರೆ. ಯಾರು ಸನ್ಯಾಸವನ್ನು ಸ್ವೀಕರಿಸ್ತಾರೆ ಅವರಿಗೆ ಖಾಲಿ ಏನು ಆ ಭಗವಂತನಿಗೋಸ್ಕರ ಅವರೇನು ಅವರ ಕರ್ಮಫಲವನ್ನು ಏನು ಅರ್ಪಿಸುವ, ಅದಲ್ಲದೆ ಅವರಿಗೆ ಯಾವುದೇ ಆದಂತ ಭೌತಿಕವಾದಂತ ಏನು ಇಂದ್ರಿಯ ತೃಪ್ತಿಯನ್ನು ಇರಬಾರ್ದು. ಈಗ ನಾವು ನೋಡ್ಬೋದು, ಈಗ ತೆಂಗಿನಕಾಯಿ ನೋಡ್ಬೋದು ನಾವು. ತೆಂಗಿನಕಾಯಿ ಒಂದು ಒಳ್ಳೆ ಒಣಗಿದ್ದು ಬರುತ್ತೆ, ಇನ್ನೊಂದು ಅಷ್ಟು ಒಣಗದ್ದು ಬರುತ್ತೆ. ಅದು ಅದರ ಚಿಪ್ಪಿಗೇನು ಒಳ್ಳೆ ಒಣಗಿದ ತೆಂಗಿನಕಾಯಿ ಹೇಗಿರುತ್ತೆ? ಕಪ್ಪಾಗಿರುತ್ತೆ. ಒಳ್ಳೆ ಒಣಗಿದ ತೆಂಗಿನ ಅಂದ್ರೆ ಅದರ ಏನು ಕವರಿನ ಒಳಗಿರುತ್ತೆ. ಅಂದ್ರೆ ತಿಪ್ಪಿ ಕನ್ನಡದಲ್ಲಿ ಏನ್ ಹೇಳ್ತಾರೆ ಇದಕ್ಕೆ? ಕೊಬ್ಬರಿ. ಅದರ ಹೊರಗಿನ ಕವರಿಗೆ ಏನ್ ಹೇಳ್ತಾರೆ? ಅದು ಚಿಪ್ಪು. ಚಿಪ್ಪು. ಅದು ನೀವು ನೋಡಿ ಅದು ಹೇಳ್ತಾರೆ, ಚಿಪ್ಪಿಗೆ ಅಂಟಿಕೊಂಡಿರುತ್ತೆ, ಹಾಗೇನೆ ಇನ್ನೊಂದು ಅಂಟಿಕೊಳ್ಳದಿರುತ್ತೆ. ಅದು ಅಂಟಿಕೊಳ್ಳೋದು ಏನ್ ಮಾಡುತ್ತೆ? ಈಗ ಆಡಿಸುವಾಗ ಅದು ಅಲಗಾಡುತ್ತೆ. ಆದ್ರೆ ಹೊರಗಡೆಯಿಂದ ನೋಡುವಾಗ ಎರಡು ಒಂದೇ ತರ ಇರುತ್ತೆ. ಒಂದು ಯಾವ ರೀತಿ ಇರುತ್ತೆ? ಒಂದು ಒಣಗಿರುತ್ತೆ, ಒಳಗಡೆ ಒಣಗಿರುತ್ತೆ. ಒಣಗಿರುವುದು ಯಾವುದು? ಅದರ ಚಿಪ್ಪಿಗೇನು ಅಂಟಿಕೊಂಡಿರುತ್ತೆ, ಬಿಟ್ಟಿರುತ್ತೆ. ಇನ್ನೊಂದೇನು ಸಂಪೂರ್ಣವಾಗಿ ಏನು ಅಂಟಿಕೊಂಡಿರುತ್ತೆ. ಹೌದು. ಈಗ ಒಡೆಯುವಾಗ ಆ ಚಿಪ್ಪಿಂದ ಅದು ಆಟೋಮೆಟಿಕ್ ಆಗಿ ಹೊರಗೆ ಬರುತ್ತೆ. ಇನ್ನೊಂದು ಅಂಟಿಕೊಂಡಿದ್ದ ಅದನ್ನ ಏನ್ ಮಾಡ್ಬೇಕು? ನಾವು ತೆಗಿಬೇಕಾದ್ರೆ ಅದನ್ನ ನಾವು ತುರಿಬೇಕಾಗತ್ತೆ. ತುರಿಬೇಕಾಗಿರುತ್ತೆ. ಹಾಗೇನೆ ಅಂದ್ರೆ ಯಾರು ನಿಜವಾದ ಸನ್ಯಾಸಿ ಅವರು ಆಲ್ರೆಡಿ ಏನು ಅವರದಗಿಂದ ಏನು ವೈರಾಗ್ಯ ಅಂದ್ರೆ ಅದರಿಂದ ಹೊರಗೆ ಬಂದಿರ್ತಾರೆ. ಅವರಿಗೆ ಯಾವುದೇ ಆದಂತ ಭೌತಿಕವಾದಂತ ಏನು ಕಲ್ಮಶ ಇರುವುದಿಲ್ಲ. ಅಂತವರು ಏನ್ ಇಲ್ಲಿ ಹೇಳ್ತಾರೆ, ಶ್ರೇಷ್ಠ ವ್ಯಕ್ತಿಯು ಸನ್ಯಾಸವನ್ನು ಸ್ವೀಕರಿಸುವ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ನಾವು ಸಹ ನೋಡ್ಬೋದು, ನಮ್ಗೆ ಸಹ ಏನು ಭೌತಿಕವಾದಂತ ಕಲ್ಮಶ ಉಂಟು, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ನಾವು ಮೊದಲು ಭಕ್ತಿಗೆ ಬರ್ತೇವೆ. ಭಕ್ತಿಗೆ ಬರುವಾಗ ನಮ್ಗೆ ಬೇರೆ ಬೇರೆ ರೀತಿಯಾದ ಏನು ಇದಿರುತ್ತೇನು ಆಸೆಗಳು ಇಚ್ಛೆಗಳು ಇರುತ್ತೆ. ಆದ್ರೆ ಒಮ್ಮೆ ಭಕ್ತಿ ಬರುವಾಗ ನಮ್ಗೆ ಅನಿಸುತ್ತೆ ಅಂದ್ರೆ ಎಲ್ಲವೂ ನಮ್ಮಿಂದ ಏನು ಹೊರಟು ಹೋಯ್ತಂತ. ಈಗ ಭಾಗವತದಲ್ಲಿ ಹೇಳ್ತಾರೆ, ಅಂದ್ರೆ ಈಗ ಮರ ಒಮ್ಮೆ ಕಡಿದಾಗ ಅದೇನು ಸ್ವಲ್ಪ ಸಮಯ ತನಕ ಏನಿರುತ್ತೆ ಅದು ಏನು ಅದರಲ್ಲಿ ಕಾಣುವುದಿಲ್ಲ. ಆದ್ರೆ ಸ್ವಲ್ಪ ಮಳೆ ನೀರೆಲ್ಲ ಬಿದ್ದಾಗ ಅದೇನಾಗುತ್ತೆ, ಪುನಃ ಚಿಗುರಿಕೊಳ್ಳುತ್ತೆ. ಅದೇ ರೀತಿ ನಮ್ಮ ಏನು ಭೌತಿಕ ಇಚ್ಛೆಗಳು ನಾವು ಜಪ ಮಾಡ್ತೇವೆ, ಸ್ಟಾರ್ಟಿಂಗ್ ಎಲ್ಲ ಮಾಡ್ತೇವೆ. ಆಗ ನಮ್ಗೆ ಅನಿಸುತ್ತೆ ಅಂದ್ರೆ ನಾನು
ಏನು ಎಲ್ಲ ಬಿಟ್ಟಿದ್ದೇನೆ ಎಲ್ಲ ಇದಾಗುತ್ತೆ ಅಂತ. ಹಾಗೇನೆ ನಮ್ಗೆ ಅದರಲ್ಲಿ ಸಹ ಸ್ವಲ್ಪ ಗೌರವ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆದಾಗ ನಮ್ಗೇನು ಪುನಃ ಅದು ಇದು ಏನು ಕಾಮ ಕ್ರೋಧ ಲೋಭ ಎಲ್ಲ ಏನು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ನಿರಂತರವಾಗಿ ಏನು ಆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ಬೇಕಂತ ಹೇಳ್ತಾರೆ. ಅಂದ್ರೆ ನಾವು ನಿರಂತರವಾಗಿ ಜಪದಲ್ಲಿ ತೊಡಗಿಲ್ಲದಿದ್ದರೆ, ಅಂದ್ರೆ ಜಪ ಮಾಡ್ತಾ ಇಲ್ಲ ಅಂದ್ರೆ ನಾವು ಬೇರೆ ಏನೋ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಯಾರು ಕೃಷ್ಣನ ಸೇವೆಯಲ್ಲಿ ಆಸಕ್ತಿ ಆಗಿಲ್ಲದಿದ್ರೆ ಅವರು ಬೇರೆ ಯಾವುದರಲ್ಲಿ ಆಸಕ್ತಿ ಆಗಿದ್ದಾರೆ ಅಂತ ಅರ್ಥ. ಅಂದ್ರೆ ನಾವು ಯಾವುದರಲ್ಲಿದೆ ಆಸಕ್ತಿ ಆಗಿರ್ಲೇಬೇಕಲ್ಲ. ಇಚ್ಛೆ ಇಲ್ಲದೆ ಇರುತ್ತೆ ಯಾರಿಗಾದ್ರೂ? ಇಲ್ಲ, ಯಾತ್ರೊಳಗಾರು ಒಂದ್ರೊಳಗ ಆಸಕ್ತಿ ಇರ್ಲೇಬೇಕು. ಇಚ್ಛೆ ಇರುತ್ತೆ, ಆದ್ರೆ ಆ ಇಚ್ಛೆ ಯಾರ ಹತ್ರ ಇರ್ಬೇಕು? ನಮ್ಗೆ ಭಗವಂತನ ಮೇಲೆ ಭಗವಂತನ ಮೇಲೆ ಇರ್ಬೇಕು. ಆಗ ಮಾತ್ರ ಅದು ಇದಾಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ನಾವು ಬೇರೆ ರೀತಿಯಲ್ಲಿ ಅದನ್ನು ನಾವು ಉಪಯೋಗಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ನಾವೀಗ ಅಂದ್ರೆ ಇಲ್ಲಿ ಹೇಳ್ತಾರೆ, ಇಂದ್ರ ವೇಷವನ್ನು ಧರಿಸಿದ್ಯಾಕೆ? ಯಾವ ಉದ್ದೇಶದಿಂದ ಇಂದ್ರ ವೇಷವನ್ನು ಧರಿಸಿದ್ದು? ಒಂದು ಇದು ಯಜ್ಞ ಕೆಡ್ಸಕ್ಕೆ, ಅಧಿಕಾರ ಹೋಗುತ್ತೆ ಅಂತ. ಯಜ್ಞ ಹಾಳು ಮಾಡಕ್ಕೋಸ್ಕರ, ಹಾಳು ಮಾಡಕ್ಕೋಸ್ಕರ. ಗೊತ್ತಾಗ್ತದೆ ಅಲ್ವಾ ಇಂದ್ರ ಅಂತ. ಒಂದ್ ಪಟ್ಟ ಹಾಳಾಗುತ್ತೆ ಅಂತ. ಅಂದ್ರೆ ಇದು ಸ್ವಂತ ಅಲ್ಲ, ಭಗವಂತನಿಗೆ ಪ್ರೀತಿಗೋಸ್ಕರ ಮಾಡುದಲ್ಲ, ಸ್ವಂತ ಉದ್ದೇಶಕ್ಕೋಸ್ಕರ ಮಾಡುದಾ? ಸ್ವಂತ ಉದ್ದೇಶಕ್ಕೆ. ಸ್ವಂತ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ನೋಡ್ತೇವೆ. ಅಂದ್ರೆ ನಾವು ಭಕ್ತಿಗೆಲ್ಲ ಬರ್ತೇವೆ, ನಂತರ ನಾವು ಯಾರನ್ನಾದ್ರೂ ಹೆಸರು ಹಾಳು ಮಾಡ್ಬೇಕಾದ್ರೆ ನಾವು ಮೊದಲು ಏನ್ ಮಾಡ್ತೇವೆ? ಮೊದಲು ಮಾಡೋ ಕೆಲಸ ಏನು? ನಾವು ಅರ್ಥ ಆಗ್ಲಿಲ್ಲ ಪ್ರಭುಜಿ ನೀವು ಕೇಳಿದ್ದು. ನೋಡಿ, ಇಲ್ಲಿ ಇಂದ್ರ ಏನ್ ಮಾಡ್ತಾನೆ ಅಂದ್ರೆ, ನೀವ್ ಹೇಳಿದ್ರ ಅಂದ್ರೆ ವೇಷ ಧರಿಸಿದ್ರು ಯಾರು? ಅವರ ಸ್ವಂತ ಉದ್ದೇಶಕ್ಕೋಸ್ಕರ ಅವರೇನು ಅವರ ವೇಷವನ್ನು ಧರಿಸಿದ್ರು. ಹಾಗೇನೆ ನಾವು ಭಕ್ತಿಗೆ ಬರ್ತೇವೆ, ಯಾರ ಮೇಲಾದ್ರೂ ನಮಗೆ ದ್ವೇಷ ಬಂತು, ಆಗ ನಾವು ಏನ್ ಮಾಡ್ತೇವೆ? ನಾವು ಮೊದಲು ಯಾವುದರಿಂದ ಪ್ರಾರಂಭ ಮಾಡ್ತೇವೆ? ಅವರನ್ನು ಕೆಳಗಾಕ್ಲಿಕ್ಕೆ ಆಪಾದನೆ ಮಾಡಿದವರ ಮೇಲೆ. ವೆರಿ ಗುಡ್. ಆಪಾದನೆಗಳನ್ನು ಮಾಡ್ಲಿಕ್ಕೆ ಅದು ಸಹ ನಮ್ಮ ಒಳಗಿನ, ನೋಡಿ, ಒಳಗಿಂದ ನಾವೇನು ಆ ವೇಷವನ್ನು ಧರಿಸ್ತೇವೆ. ನಾವು ಸುಳ್ಳು ಏನು ಅಪರಾಧಗಳನ್ನು ಹಾಕ್ಲಿಕ್ಕೆ ಬರಿಸ್ತೇವೆ. ನಾವು ಬಂದದ್ದು ಯಾವುದಕ್ಕೋಸ್ಕರ? ನಾವು ಭಗವಂತನ ಭಕ್ತಿಯನ್ನು ಮಾಡ್ಲಿಕ್ಕೋಸ್ಕರ ಬಂದದ್ದು. ಆದ್ರೆ ಇಲ್ಲಿ ನೋಡಿ, ಪೃಥು ಮಹಾರಾಜರು ಏನು ಮಾಡ್ತಾ ಇದ್ರು? ಅವರೇ ಆಕ್ಚುಲಿ ಯಜ್ಞವನ್ನು ಮಾಡ್ತಾ ಇದ್ರು ಅಶ್ವಮೇಧ, ಅಂದ್ರೆ ಒಳ್ಳೆ ಎಲ್ಲ ಇದಕ್ಕೋಸ್ಕರ ಒಳ್ಳೆ ಇದನ್ನೇ ಮಾಡ್ತಾ ಇದ್ರು. ಆದ್ರೆ ಇಂದ್ರ ಏನ್ ಮಾಡ್ತಾನೆ? ಅದನ್ನು ಕೆಡಿಸ್ಲಿಕ್ಕೆ ನೋಡ್ತಾರೆ. ಅದೇ ರೀತಿ ಇಲ್ಲಿ ಹೇಳ್ತಾರೆ, ಅಂದ್ರೆ ಇದೇನ್ ಹೇಳ್ತಾರೆ ಅಂದ್ರೆ, ಇದು ಹೇಳ್ತಾರೆ ಅಂದ್ರೆ ಇದು ಇಂದ್ರನು ಸಹ ಏನು ಇಲ್ಲಿ ಇದಕ್ಕೆ ಯಾವುದಕ್ಕೆ ಇಲ್ಲಿ ಹೇಳ್ತಾರೆ, ಇಂದ್ರನ ಸಹ ಏನು ಈ ಭೌತಿಕ ಜಗತ್ ಅಂದ್ರೆ ಇದಕ್ಕೆ ಏನು ಅದರಲ್ಲಿ ಅಂಟಿಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇದು ಮಿಶ್ರಿತ ಭಕ್ತಿ ಅಂತ ಹೇಳ್ತಾರೆ. ತಾನೊಬ್ಬ ಧಾರ್ಮಿಕ ವ್ಯಕ್ತಿ ಎಂದು ಸೋಗುವಾಗ ವಾಸ್ತವವಾಗಿ ಪಾಪ ಕಾರ್ಯದಲ್ಲಿ ನಿರತವಾಗಿ ಕಪಟಿಯನ್ನು ಈ ಎರಡು ಪದಗಳಲ್ಲಿ ಸೂಚಿಸಿದೆ. ಇಂದ್ರನು ಇತರನ್ನು ವಂಚಿಸುವ ಸಲುವಾಗಿ ಕಾವಿ ಬಟ್ಟೆಯನ್ನು ಧರಿಸಿದನು. ಅನೇಕ ವಂಚಕರು ತಾವು ಮುಕ್ತ ಜೀವಿಗಳೆಂದು ಭಗವತ್ತಾರಿಗಳೆಂದು ತೋರಿಸಿಕೊಳ್ಳುತ್ತಾರೆ. ಈ ಕಾವಿ ಉಡುಗೆಯು ದುರುಪಯೋಗ ಮಾಡಿಕೊಂಡಿದ್ದಾನೆ. ಸಾಮಾನ್ಯವಾಗಿ ಜನರು ಹೀಗೆ ವಂಚಿಸುತ್ತಾರೆ. ನಾವು ಈಗಾಗಲೇ ಅನೇಕ ಸಾರಿ ಹೇಳಿರುವಂತೆ ಬದ್ಧಾತ್ಮನಿಗೆ ಮೋಸ ಮಾಡುವ ಪ್ರವೃತ್ತಿ ಇರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬದ್ಧಾತ್ಮರಿಗೆ ಏನು ಯಾವ ಪ್ರವೃತ್ತಿ ಇರುತ್ತೆ ಅಂದ್ರೆ, ಯಾವ ಪ್ರವೃತ್ತಿ ಇರುತ್ತೆ? ಮೋಸ ಮಾಡುವ ಪ್ರವೃತ್ತಿ. ನಾವು ಬದ್ಧಾತ್ಮರ ಮುಕ್ತಾತ್ಮರ? ಆಗ್ಲಿಕ್ಕೆ ಪ್ರಯತ್ನ ಬಿಡ್ತೇವೆ. ನಾವು ಪ್ರಯತ್ನ ಪಡ್ತಿದ್ದೇವೆ. ಹೌದು, ಕರೆಕ್ಟ್. ನಾವು ಮುಕ್ತಾತ್ಮರಾಗ್ಲಿಕ್ಕೆ ಪ್ರಯತ್ನ. ಆದ್ರೆ ನಾವೇನು ಬದ್ಧಾತ್ಮರೇ. ನಾವು ತಪ್ಪು ಮಾಡುದಿಲ್ವಾ? ನಾವು ತಪ್ಪು ಮಾಡುದಿಲ್ವಾ? ಮಾಡ್ತೇವೆ. ಆದ್ರೆ ನಾವು ಮಾಡ್ತೇವೆ. ಆದ್ರೆ ನಾವು ಈ ಪ್ರಭುಪಾದ ಮಾಡಿದಂತ ಸಂಸ್ಥೆ ಇದರಿಂದ ಇರುವುದಕ್ಕಿಂತ ನಾವೇನು ಈಗ್ಲೂ ಏನು ರಕ್ಷಣೆಯಲ್ಲಿ ಇದ್ದೇವೆ. ಆದ್ರೆ ನಾವು ಮಾಡ್ತೇವೆ. ಆದ್ರೆ ನಮ್ಗೆ ಪುನಃ ಅದರ ಏನು ಅರಿವಾಗುತ್ತೆ. ಪುನಃ ನಾವೇನು ಸರಿ ಮಾಡ್ಲಿಕ್ಕೆ ನಾವು ನೋಡ್ತೇವೆ. ಆದ್ರೆ ನಾವು ಅದೇ ತಪ್ಪಲ್ಲಿ ಬಿದ್ದಿದ್ರೆ ನಾವೇನು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಖಾಲಿ ಏನು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಈ ವೇಷವನ್ನು ಧರಿಸಬಾರ್ದು. ಹಾಗೇನೆ ನಾವು ಈ ರೀತಿಯಲ್ಲಿ ನಾವೇನು ವರ್ತನೆಯನ್ನು ಮಾಡಬಾರ್ದು. ಇದೇನು ನಮ್ಮನ್ನು ಕೆಳಗೆ ಕರ್ಕೊಂಡು ಹೋಗುತ್ತೆ.
ಹಾಗೇನೆ ನಾವು ನಿರಂತರವಾಗಿ ಭಗವಂತನ ಇದರಲ್ಲಿ ಇದ್ವಿ ಅಂದ್ರೆ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾವು ಭಕ್ತಿಗೆ ಬರ್ತೇವೆ, ಸ್ವಲ್ಪ ಸಮಯ ಆಗುವಾಗ ನಮ್ಗೆ ಯಾರ ಹತ್ರ ಆದ್ರೂ ಏನು ನಮ್ಗೆ ಸಹ ಏನು ಎನ್ವಿನೆಸ್, ಕಾಮ, ಕ್ರೋಧ, ಲೋಭ ಇದೆಲ್ಲ ಇರುತ್ತೆ. ನಾವೇನು ಅವರನ್ನು ಕೆಳಗೆ ಬೀಳಿಸ್ಕೋಸ್ಕರ ನಾವು ಸಹ ಹೇಳ್ತಾರೆ ಅಂದ್ರೆ ಮಹಾರಾಜ್ ಹೇಳ್ತೇವೆ, ಒಳಗಿಂದ ನಾವೇನು ವೇಷವನ್ನು ಧರಿಸ್ತೇವೆ. ನಾವು ಕಾವಿ ಬಟ್ಟೆ ಹಾಗೆಲ್ಲ ನಾವು ನೀವು ನೋಡಿರ್ಬೋದು. ಅದಕ್ಕೆ ಹೇಳ್ತಾರೆ, ಏನ್ ಹೇಳ್ತಾರೆ, ಕುಟಿನಾತಿ ಅಂತ ಹೇಳ್ತಾರೆ. ಕುಟಿನಾತಿ ಅಂದ್ರೆ ಏನು ನೀವು ಕೇಳಿರ್ಬೋದು ಪದ. ಕುಟಿನಾತಿ ಅಂದ್ರೆ ಏನು? ಕುಟಿಲತೆ ಅಂದ್ರೆ ಮೋಸ ಮಾಡೋದು ಅಂತ. ಕುಟಿನಾತಿ, ಒಳಗೊಂದು ಹೊರಗೊಂದು. ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ ಅಂದ್ರೆ ಮಾತೇರೆ ತಿಲಕ್ ಗಲ್ಲೆಯರ ಕಂಠಿಮಾಲ ಒಯ್ತೇರೆ ಕಲಿಸ್ತಿಲ್ಲ ಅಂತ. ಅಂದ್ರೆ ನಾವು ತಿಲಕವನ್ನು ಸಹ ಧಾರಣೆ ಮಾಡ್ತೇವೆ, ನಾವು ಕಂಠಿಮಾಲೆಯನ್ನು ಸಹ ಧಾರಣೆ ಮಾಡ್ತೇವೆ, ಆದ್ರೆ ನಾವು ಏನಾಗಿದ್ದೇವೆ, ಕಲಿಯ ಚೇಲರಾಗಿದ್ದೇವೆ. ಹಾಗೆ ನಾವು ಆಗ್ಬಾರ್ದು. ಅಂದ್ರೆ ನಾವು ಎಲ್ಲವನ್ನು ಧರಿಸಿ ನಮ್ಮ ಸ್ವಂತ ಉದ್ದೇಶಕ್ಕೋಸ್ಕರ ನಾವೇನು ನಮ್ಗೆ ಬೇಕಾದ ರೀತಿಯಲ್ಲಿ ನಾವೇನು ಅದನ್ನು ಮಾಡಬಾರ್ದು. ನಾವೇನು ಭಗವಂತನಿಗೋಸ್ಕರ ನಾವು ಮಾಡ್ಬೇಕು. ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಂದ್ರೆ ಧರ್ಮಪತ್ರ ವಿವಂಬಸ ಅಂತ ಹೇಳ್ತಾರೆ. ನಾವು ಹೇಗಿರ್ಬೇಕಂದ್ರೆ ತಾವರೆ ಎಲೆಯಲ್ಲಿ ಏನು ನೀರಿನ ಲೇಪ ಹೇಗೆ ಇರುವುದಿಲ್ಲ ಆ ರೀತಿ ನಾವು ಇರ್ಬೇಕು. ಅದು ಹೇಗೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನಾವು ನಿರಂತರವಾಗಿ ಭಗವಂತನ ಏನು ಚಿಂತನೆಯಲ್ಲಿ ಇರ್ಬೇಕು. ಹಾಗೇನೆ ಪ್ರತಿಯೊಂದು ಕಾರ್ಯವನ್ನು ಭಗವಂತನಿಗೆ ಪ್ರಿಯ ಆಗುತ್ತೋ ಅಲ್ಲ ಅಪ್ರಿಯ ಆಗುತ್ತೋ ಅಂತ ನಾವು ನೋಡಿಕೊಳ್ಬೇಕು. ಅದಕ್ಕೇನೆ ಪ್ರಭುಪಾದ ಹೇಳ್ತಾರೆ ಕೃಷ್ಣ ಕಾನ್ಶಿಯಸ್ನೆಸ್. ಇಲ್ಲಾಂದ್ರೆ ಯಾವ ಕಾನ್ಶಿಯಸ್ನೆಸ್ ಆಗುತ್ತೆ, ಪಾಖಂಡಿ ಕಾನ್ಶಿಯಸ್ನೆಸ್ ಅಂತ ಆಗುತ್ತೆ. ಅಂದ್ರೆ ಎರಡು ರೀತಿಯ ಕಾನ್ಶಿಯಸ್ನೆಸ್ ಇರುತ್ತೆ. ಒಂದು ನಾವು ಏನು ಕೃಷ್ಣ ಕಾನ್ಶಿಯಸ್ನೆಸ್ ಆಗಿರ್ಬೇಕು, ಇಲ್ಲಾಂದ್ರೆ ಯಾವ ಕಾನ್ಶಿಯಸ್ನೆಸ್ ಆಗಿರುತ್ತೆ ಅಂದ್ರೆ ಪಾಖಂಡಿ ಕಾನ್ಶಿಯಸ್ನೆಸ್ ಆಗಿರುತ್ತೆ. ಇದು ನಾವು ನಿರ್ಧಾರ ಮಾಡ್ಬೇಕಾದಂತ ನಮ್ಮ ಕೈಯಲ್ಲಿ ಇರುವುದು. ನಾವು ಯಾವುದನ್ನು ಸಹ ನಾವೇನು ಚೂಸ್ ಮಾಡ್ಬೋದು. ಅಂದ್ರೆ ಒಳ್ಳೆಯದನ್ನು ಸಹ ಚೂಸ್ ಮಾಡುದು ನಮ್ಮ ಕೈಯಲ್ಲಿ ಉಂಟು, ಹಾಗೇನೆ ಕೆಟ್ಟದನ್ನು ಸಹ ಚೂಸ್ ಮಾಡುದು ಅಂದ್ರೆ ಆಯ್ಕೆ ಮಾಡುದು ನಮ್ಮ ಕೈಯಲ್ಲಿ ಉಂಟು. ಅದಕ್ಕೇನೆ ಪ್ರಭುಪಾದ ಮಾಡಿದ್ವಿ ಸಂಸ್ಥೆಯನ್ನೇನು ಕೃಷ್ಣ ಕಾನ್ಶಿಯಸ್ನೆಸ್ ಅಂತ. ನಾವು ನಿರಂತರವಾಗಿ ಏನು ಕೃಷ್ಣನ ಚಿಂತನೆಯಲ್ಲಿ ಇರ್ಬೇಕು. ನೋಡಿ, ನಾವು ಕೃಷ್ಣನ ಹೇಳ್ತಾರೆ, ಕೃಷ್ಣನ ಭಕ್ತರು ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು ಯಾವಾಗ್ಲೇನು ಕೃಷ್ಣನ ಚಿಂತನೆಯಲ್ಲಿ ಇರ್ತಾರೆ. ಸತತವಾಗಿ ಅವರೇನು ಕೃಷ್ಣನ ಸ್ಮರಣೆಯಲ್ಲಿ, ಕೃಷ್ಣನ ಮಾತುಕತೆಯಲ್ಲಿ ಏನು ನಿರಂತರವಾಗಿ ಇರ್ತಾರೆ. ಹೇಳ್ತಾರೆ ಮಚ್ಚಿತ ಮತ್ಕದ ಪ್ರಾಣ ಬೋಧೆ ಅಂತ ಪರಸ್ಪರ ಕಥಂಚಾನಿಚ ಮಾನಿತ್ಯಂ ತುಷ್ಯಂತಿಚ ರಮಂತಿಚ. ಅವರು ದೇವರ ಬಗ್ಗೆ ಮಾತಾಡ್ತಾ ಹಾಗೇನೆ ಅವರು ದೇವರ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ತಾವ್ರೇನು ತುಂಬಾ ತೃಪ್ತಿಯನ್ನು ಪಡ್ತಾರೆ ಅಂತ. ನೋಡಿ, ಇದು ಕೃಷ್ಣ ಕಾನ್ಶಿಯಸ್ನೆಸ್ ಆಯ್ತು. ಇನ್ನೊಂದು ಕಾನ್ಶಿಯಸ್ನೆಸ್ ಅಂತಂದ್ರೆ ಪಾಖಂಡಿ ಕಾನ್ಶಿಯಸ್. ನಾವು ಕೃಷ್ಣನನ್ನು ಹೊರತುಪಡಿಸಿ ಯಾವ್ದಾದ್ರು ಮಾಡಿದ್ರೆ ಅದು ಏನು ಯಾವ್ದಾಗುತ್ತೆ, ಪಾಖಂಡಿ ಇದಾಗತ್ತೆ. ಯಾಕೆ ಹೇಳಿ? ನಾವು ವೇಷವನ್ನು ಯಾವ ರೀತಿ ಧರಿಸಿದ್ದೇವೆ ನಾವೀಗ? ಸನ್ಯಾಸಿ ವೇಷ. ಇದು ಸನ್ಯಾಸಿ ವೇಷವನ್ನು ಧರಿಸಿದೀವಿ. ಸನ್ಯಾಸಿ ವೇಷ ಓಕೆ. ನಾವೀಗ ಇಸ್ಕಾನ್ ಸಂಸ್ಥೆಯಲ್ಲಿ ಯಾವ ಓಕೆ ಸನ್ಯಾಸಿ ಇದ್ದಾರೆ, ಹಾಗೆ ನಾವು ಯಾವ ರೀತಿ ವೇಷವನ್ನು ಧರಿಸ್ತೇವೆ? ಭಕ್ತರ ವೇಷವನ್ನು ಧರಿಸಿದ್ದೇವೆ, ದೊಡ್ಡ ಕಂಠಿಮಾಲೆ ಹಾಕಿದ್ದೇವೆ, ಆಕೆನೆ ಡ್ರೆಸ್ ಹಾಕಿದ್ದೇವೆ, ಇದೆಲ್ಲ ಓಕೆ. ಬಾಯಿಯ ಆವರಣ ನಮ್ಮನ್ನೇನು ರಕ್ಷಣೆ ಮಾಡುತ್ತೆ. ಓಕೆ, ನಾವು ಏನಾದ್ರು ಮಾಡ್ಬೇಕಾದ್ರೆ ಎಲ್ಲಾದ್ರವರೆಗೆ ಮಾತಾಡ್ಬೇಕು, ಓಕೆ ನನಗೆ ಅನಿಸುತ್ತೆ ಅಂದ್ರೆ ಕೋಪ ಬಂದ್ರು ಸಹ ನಾವು ಅನ್ಕೊಳ್ತೇವೆ, ನಮ್ಮನ್ನ ಇದು ಸಹ ರಕ್ಷಣೆ ಮಾಡುತ್ತೆ. ಅಂದ್ರೆ ಅನ್ಕೊಳ್ತೇವೆ, ಅಯ್ಯೋ ಯಾರು ಏನ್ ಅನ್ಕೊಳ್ತಾರ, ನಾನು ಈ ಡ್ರೆಸ್ಸಿನಲ್ಲಿದ್ದೆ, ನಾನು ಹೇಗೆ ಹರೇ ಕೃಷ್ಣದವರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ನಾವು ಏನು ಸ್ವಲ್ಪ ಇದು ಮಾಡ್ತೇವೆ. ನಮ್ಗೆ ಇದು ಸಹ ಪ್ರೊಟೆಕ್ಷನ್ ಕೊಡುತ್ತೆ. ಆದ್ರೆ ನಾವು ಒಳಗೆ ಪರಿವರ್ತನೆ ಆಗದಿದ್ರೆ ಅದು ಆ ಸ್ವಭಾವ ಹೊರಗೆ ಬಂದೇ ಬರುತ್ತೆ. ಜಾಸ್ತಿ ಸಮಯ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಈಗ ಯಾರಾದ್ರೂ ಚರ್ಚೆ ಯಾವಾಗ್ಲೂ ಚರ್ಚೆ ಇದ್ದೇ ಇರುತ್ತೆ. ಒಂದ ಕೃಷ್ಣ ಕತೆ ಇರುತ್ತೆ, ಇಲ್ಲಾಂದ್ರೆ ಸ್ವಾಕತೆ ಇರುತ್ತೆ, ಇಲ್ಲಾಂದ್ರೆ ಗಾಮ್ಯ ಕತೆ ಇದ್ದೇ ಇರುತ್ತೆ. ಪ್ರಭುಪಾದ ಹೇಳ್ತಾರೆ ಕೃಷ್ಣ ಕತೆ ಬಿಟ್ಟು ಬೇರೆ ಯಾವ ಕತೆ ನಾವು ಮಾಡಿದ್ರೆ ನಾವು ಅದರಲ್ಲಿ ನಾವು ಕೆಳಗೆ ಬೀಳುವುದಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅದಕ್ಕೇನೆ ಪ್ರಭುಪಾದೇನು ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ನಾವು ಆ ಸಂಘಕ್ಕೆ ಹೋಗದಿದ್ರೆ ನಾವು ಏನು ಆ ಪಾಖಂಡ ಸಂಘಕ್ಕೆ ಬೀಳ್ಬೇಕಾಗುತ್ತೆ. ಈಗ ನೋಡಿ, ನಾವು ತುಂಬಾ ಲೆವೆಲ್ ಅಲ್ಲಿ ನೋಡ್ಬೋದು ಭಕ್ತರು. ನೋಡಿ, ಕೆಲವರು ಯಾವಾಗ್ಲೂ ಸ್ವಲ್ಪ ಜನ ಸೇರಿದ್ರಂತ ಅನ್ಕೊಳ್ಳಿ,
ಅವ್ರು ಯಾವ ರೀತಿ ಮಾತುಕತೆಯನ್ನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಯಾರನ್ನಾದ್ರೂ ಕೆಳಗೆ ಬೀಳಿಸ್ಬೇಕಾದ್ರೆ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಪುನೊಬ್ಬರು ಸೇರ್ತಾರೆ, ಹೌದು ಅವನು ಹಾಗೇನೆ ಮಾಡ್ತಾನೆ, ಅವನಿದು. ನಾವು ಈ ರೀತಿಯಲ್ಲಿ ನಾವು ಪ್ರಜ್ಞೆಯಲ್ಲಿದ್ರೆ ನಾವು ಕೃಷ್ಣ ಕಾನ್ಸಿಯಸ್ ಪ್ರಜ್ಞೆಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ ಪ್ರಭುಜಿ. ನಾವು ಒಬ್ರು ಸೇರ್ಕೊಂಡ್ರು, ಅದಕ್ಕೆ ಇನ್ನು ಪುನೊಬ್ರು ಸೇರ್ಕೊಂಡ್ರು. ಹಾಗೇನೆ ಭಕ್ತರಾದ್ರೆ ಅವರು ಯಾವ ಮಾತುಕತೆಯನ್ನು ಮಾಡ್ತಾರೆ? ಯಾವಾಗ್ಲೂ ಕೃಷ್ಣನ್ ಬಗ್ಗೆ ಮಾತಾಡ್ತಾರೆ, ಅವನ ವಿಚಾರಗಳು, ಅವರ ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಪ್ರಭುಪಾದ ಕೊಟ್ಟರಿಂದ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಅಂದ್ರೆ ಖಂಡಿತವಾಗಿಯೂ ನಾವು ಸಹ ಈ ರೀತಿಯ ನಾವೇನು ಕಪಟ ಮೋಸಕ್ಕೆ ನಾವೇನು ಒಳಗಾಗಿ ಇರ್ತೇವೆ. ಅಂದ್ರೆ ನಾವು ಡ್ರೆಸ್ ಹಾಕಿದ್ರೆ ಏನು ಎಲ್ಲರೂ ಏನು ಸನ್ಯಾಸಿಗಳು ಹಾಗೇನೆ ಇದಂತ ಅನ್ಕೊಂಡೇವೆ. ಆದ್ರೆ ಪ್ರಭುಪಾದ ಕೊಟ್ಟ ಇದರಿಂದ ನಮಗೆ ಗೊತ್ತಾಗುತ್ತೆ ಅಂದ್ರೆ ಯಾರು ಪಾಖಂಡಿಗಳು ಹಾಗೇನೆ ಯಾರು ದೇವರ ಇದಕ್ಕೆ ಇರ್ತಾರೆ ಹಾಗೇನೆ ದೇವರು ಭಕ್ತರಲ್ಲ ಅಂತ ನಮ್ಗೆ ಏನು ಈ ಪ್ರಭುಪಾದಂತೂ ಕೊಟ್ಟಂತ ಏನು ಭಗವದ್ಗೀತೆ ಹಾಗೇನೆ ಭಾಗವತದಲ್ಲಿ ನೋಡ್ಬೋದು. ಅವರ ಸ್ವಭಾವ ಹೇಗಿರುತ್ತೆ ಹಾಗೇನೆ ಅವ್ರು ಯಾವ ರೀತಿ ಇರ್ತಾರೆ ಅಂತ ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಹೇಳ್ತಾರೆ, ಯಾರು ಕರ್ಮ ಫಲಕ್ಕೆ ಅಂಟಿಕೊಂಡಿಲ್ಲವೋ ತನಗೆ ವಿಧಿಸಿದ ಸನ್ಯಾಸ ಆಶ್ರಮನು ಕರ್ತವ್ಯಗಳನ್ನು ನಿರತನಾಗಿದ್ದನು ಅವನು ನಿಜವಾದ ಸನ್ಯಾಸಿ ಆಗಿರ್ತಾನೆ, ನಿಜವಾದ ಯೋಗಿ ಅವನೇ ಅಂತ ಇಲ್ಲಿ ಹೇಳ್ತಾರೆ. ಅಗ್ನಿಯನ್ನು ಹೊತ್ತಿಸದೆ ಕರ್ಮವನ್ನು ಆಚರಿಸದೆ ಇರುವವನಲ್ಲಿ ಬೇರೆ ಮಾತುಗಳು ಇಲ್ಲದ ತನ್ನನ್ನು ಸಮಸ್ತ ಕರ್ಮಗಳ ಫಲಗಳನ್ನು ದೇವೋತ್ತಮ ಪರಮಪುರುಷ ಸಮರ್ಪಣೆ ಮಾಡುವವನಿಗೆ ನಿಜವಾದ ಸನ್ಯಾಸಿ ಅಂತ ಇಲ್ಲಿ ಹೇಳ್ತಾರೆ. ನಿಜವಾದ ಸನ್ಯಾಸಿ ಹೇಗಿರ್ತಾರೆ? ಅವ್ರು ಎಲ್ಲವನ್ನೇನು ದೇವರಿಗೆ ಏನು ಸಮರ್ಪಣೆಯನ್ನು ಮಾಡ್ತಾರೆ. ಇಲ್ಲಿ ಪೃಥು ಮಹಾರಾಜರು ನೋಡ್ಬೋದು, ಈ ಒಂದು ಭಗವಂತನವರೇನು ಸತ್ಯ ಆವೇಶ ಅವತಾರ. ಅವ್ರು ಯಾಕೋಸ್ಕರ ಮಾಡ್ತಿದ್ದಾರೆ? ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಮಾಡ್ತಿದ್ದಾರೆ. ಅವರೆಲ್ಲವನ್ನು ಯಾಕೋಸ್ಕರ ಮಾಡ್ತಿದ್ದಾರೆ? ಭಗವಂತನಿಗಾಗಿ, ಕೃಷ್ಣನ ಇಚ್ಛೆಗೋಸ್ಕರ. ಎಲ್ಲವೂ ಏನು ಒಳ್ಳೇದಾಗ್ಲಿ, ಎಲ್ಲ ಅವ್ರಿಗೆ ಯಾವುದೇ ಆದಂತ ಯಾವುದು ಇಚ್ಛೆ ಇಲ್ಲ. ಆದ್ರೆ ಇಂದ್ರ ಏನ್ ಮಾಡ್ತಿದ್ದಾನೆ ಇಲ್ಲಿ ನಾವು ಗಮನಿಸ್ಬೇಕಾದ ಎರಡೇ ವಿಧಾನ. ಅಂದ್ರೆ ಇಂದ್ರೇನು ಅವರ ಸ್ವಂತ ಉದ್ದೇಶಕ್ಕೋಸ್ಕರ ಅವರೇನು ಇದನ್ನು ಮಾಡ್ತಾರೆ. ಅಂದ್ರೆ ಹೇಳ್ತಾರೆ ಅಸೂಯೆ ಅಂದ್ರೆ ಜಲಸ್, ಇದಕ್ಕೋಸ್ಕರ ಅವರೇನು ಈಗ ಎಷ್ಟೋ ಜನ ಕಾವಿ ಬಟ್ಟೆಯನ್ನು ಉಟ್ಕೊಳ್ತಾರೆ. ಯಾಕೆ? ಅವರ ಏನು ಇಂದ್ರಿಯ ತೃಪ್ತಿಗೋಸ್ಕರ, ಅವರ ಹೊಟ್ಟೆಪಾಟಿಗೋಸ್ಕರ ಈ ರೀತಿ ನಾನಾ ರೀತಿಯಲ್ಲಿ ಅವರೇನು ಬಟ್ಟೆಯನ್ನು ಧರಿಸಿಕೊಳ್ತಾರೆ. ಅದಲ್ಲದೆ ಭಗವಂತನ ಯಾವುದೋ ಉದ್ದೇಶಕ್ಕೋಸ್ಕರ ಅವರೇನು ಬಟ್ಟೆಯನ್ನು ಧರಿಸಿಕೊಳ್ಳುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ತನ್ನ ಸಮಸ್ತ ಕರ್ಮಗಳ ಫಲಗಳನ್ನು ದೇವೋತ್ತಮ ಪರಮಪುರುಷನಿಗೆ ಸಮರ್ಪಣೆ ಮಾಡುವವನಿಗೆ ನಿಜವಾದ ಸನ್ಯಾಸಿ ಮತ್ತು ಯೋಗಿ ಅಂತ ಹೇಳ್ತಾರೆ. ಸಮಸ್ತ ಎಲ್ಲವನ್ನೇನು ಆ ಭಗವಂತನಿಗೋಸ್ಕರ ಏನು ಸಮರ್ಪಣೆಯನ್ನು ಮಾಡ್ಬೇಕಂತ ಇಲ್ಲಿ ಹೇಳ್ತಾರೆ. ಋತು ಮಹಾರಾಜನ ಯಜ್ಞದ ಕಾಲದಿಂದಲೂ ಲೋಕದ ವಂಚಕ ಸನ್ಯಾಸಿಗಳು, ಕಪಟಿಗಳು, ಯೋಗಿಗಳು ಇದ್ದಾರೆ. ಆಗ್ಲಿಂದ ಸ್ಟಾರ್ಟ್ ಆಗಿದೆ. ಅದನ್ನೇ ಈಗ ಕಲಿಯುಗದಲ್ಲಿ ಅಂತೂ ನಾವು ತುಂಬಾ ಜನರನ್ನು ನೋಡ್ಬೋದು. ಕೆಲವರು ಬೂದಿ ಹಾಕೊಳ್ತಾರೆ, ಹಾಗೇನೆ ಕೆಲವರು ವೇಷ ಧರಿಸಿಕೊಂಡು ಹೇಳ್ತಾರೆ ನಾನಿದು ಅಂತ. ನಾನು ಹೇಳಿದಲ್ಲ, ಪ್ರಭುಪಾದ ಟೈಮಲ್ಲಿ ವೃಂದಾವನಕ್ಕೆ ಸಹ ಒಮ್ಮೆ ಬಂದಿದ್ರು. ಆದ್ರೆ ಪ್ರಭುಪಾದೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವರನ್ನು ಕಲಿಸಿಕೊಟ್ರು. ಅಂದ್ರೆ ಯಾರು ಶುದ್ಧ ಭಕ್ತರಿದ್ದಾರೆ ಹಾಗೇನೆ ಅವರು ಒಂದೇ ನೋಟದಿಂದೇನು ಅವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಅವರಿಗೆ ಡಿಫ್ರೆನ್ಸಿಯೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ನಾವು ಪ್ರಭುಪಾದ ಕೊಟ್ಟಂತ ಇದರಿಂದ ನಮ್ಗೆ ತಿಳಿಲಿಕ್ಕೆ ಸಾಧ್ಯ. ಹಾಗೇನೆ ಯಾರು ಭಕ್ತರು ಯಾರು ಅಭಕ್ತರಂತ ನಮ್ಗೇನು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಯಾರು ಭಕ್ತರಿದ್ದಾರೆ ಅವರು ನಿರಂತರವಾಗಿಯೇನು ಕೃಷ್ಣನ ಇದರಲ್ಲಿನು ತಲ್ಲೀನರಾಗಿರ್ತಾರೆ. ಹಾಗೇನೆ ಕೃಷ್ಣನ ಸೇವೆಯಲ್ಲಿ ಇರ್ತಾರೆ. ಹಾಗೇನೆ ಕೃಷ್ಣನ ಮಾತುಕತೆಯಲ್ಲಿ ಇರ್ತಾರೆ. ಕಲಿಯುಗದಲ್ಲಿ ಸನ್ಯಾಸವನ್ನು ಸ್ವೀಕರಿಸುವುದು ಮೇಲು. ಏಕೆಂದರೆ ಈ ಯುಗದಲ್ಲಿ ಪ್ರಚೋದನೆಗಳು ಬಹಳ ಬಲವಾಗಿದ್ದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರಗತಿ ಸಾಧಿಸುವ ಶ್ರೇಷ್ಠ ವ್ಯಕ್ತಿಯು ಸನ್ಯಾಸವನ್ನು ಸ್ವೀಕರಿಸಿದ ಪ್ರಯತ್ನವನ್ನು ಮಾಡಬಹುದು ಅಷ್ಟೇ ಹೊರತು ಅವನಿಗೆ ಅದೇ ಜೀವನೋಪಾಯ ಆಗಬಾರದು. ಅಂದ್ರೆ ಡ್ರೆಸ್ ಹಾಕಿಕೊಂಡು ತನ್ನ ಸ್ವಂತ ಉದ್ದೇಶಕ್ಕೋಸ್ಕರ ಅವನು ಯಾವುದೇ ಆದಂತ ಕಾರ್ಯವನ್ನು ಮಾಡಬಾರ್ದು. ಆಗ ಅವನು ಸನ್ಯಾಸಿ ಆಗುದಿಲ್ಲ, ಅವನು ಮಿಥ್ಯಾಚಾರಿ ಆಗ್ತಾನೆ, ಅಂದ್ರೆ ಕಪಟಿ ಆಗ್ತಾನೆ ಅಂತ ಹೇಳ್ತಾರೆ. ಹಾಗೇನೆ ನಾವು ಪ್ರಭುಪಾದರ ಕೊಟ್ಟಂತ ವಿಧಾನವನ್ನು ಸರಿಯಾಗಿ ಮಾಡದಿದ್ರೆ ನಾವು ಸಹ ಏನು
ಮೋಸ ಹೋಗ್ತೇವೆ, ನಮಗೆ ಸಹ ಗೊತ್ತಾಗುದಿಲ್ಲ. ಇವೊಂದು ನಾವು ಈಗ ಇದ್ದೇವೆ, ಪ್ರಭುಪಾದರ ಕೃಪೆಯಿಂದ ನಾವು ಇದ್ದೇವೆ. ಆದ್ರೆ ನಮ್ಗೆ ಯಾವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುದು ಯಾವುದು ಸರಿ ಅಂದ್ರೆ, ಕೆಲವರು ಬರ್ತಾರೆ, ತುಂಬಾ ಸಂಸ್ಥೆಗಳುಂಟು ನಾವು ನೋಡ್ಬೋದು ಈಗ, ಅಂದ್ರೆ ತುಂಬಾ ರೀತಿಯ ವ್ಯವಹಾರಗಳು ನಡೆಯುತ್ತಾ ಉಂಟು. ಆದ್ರೆ ನಮ್ಗೆ ಅದು ಗೊತ್ತಾಗದಿದ್ರೆ ನಾವೇನು ಅದರಲ್ಲಿ ಬೀಳ್ತೇವೆ. ನಾವು ಸರಿಯಾದ ರೀತಿಯಲ್ಲಿ ಪ್ರಭುಪಾದ ಕೊಟ್ಟದ್ದನ್ನು ನಾವು ಅನುಸರಿಸಿದ್ರೆ ನಮ್ಗೆ ನಾವೇನು ಇದರಿಂದ ಏನು ರಕ್ಷಣೆ ಪಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಾವು ಬೇರೆ ಏನು ಬೇರೆಯ ಬಿದ್ದು ಬಿಡ್ತೇವೆ. ಹರೇ ಕೃಷ್ಣ, ಕೇಳ್ತಾ ಉಂಟಲ್ಲ? ಹರೇ ಕೃಷ್ಣ. ಕೇಳ್ತಾ ಇದೆ ಪ್ರಭುಜಿ, ಕೇಳ್ತಾ ಇದೆ. ಪ್ರಭುಪಾದ ಹೇಳ್ತಾರೆ ಅಂದ್ರೆ, ನಾವು ಸರಿಯಾಗಿ ಇದನ್ನು ಅಂದ್ರೆ ಭಗವಂತ ವಿಧಿಸಿದ್ದನ್ನು ನಾವು ಮಾಡಿದ್ರೆ, ಅಂದ್ರೆ ಪ್ರಭುಪಾದ ಕೊಟ್ಟಂತ ನಾಮ ಜಪ ಎಲ್ಲವೂ ಮಾಡಿದ್ರೆ ಭಗವಂತ ನಮ್ಗೆ ಒಳಗಿಂದೇನು ನಮ್ಗೆ ಒಳಗಿಂದ ನಮ್ಗೇನು ಬುದ್ಧಿಯನ್ನು ಕೊಡ್ತಾರೆ. ನಾವು ನೋಡ್ಬೋದು, ತೇಷಾಂ ಸತತ ಯುಕ್ತನ ಭಜತಿ ಪ್ರೀತಿ ಪೂರ್ವಕ ದದಾಮಿ ಬುದ್ಧಿಯೋಗಂತ. ಅಂದ್ರೆ ನಮಗೆ ಒಳಗಡೆ ನಿಂತು ಭಗವಂತೇನು ನಮ್ಗೆ ಬುದ್ಧಿಯನ್ನು ಕೊಡ್ತಾರೆ. ನಾವು ಕಪಟಿಗಳ ತರ ನಾವು ಮಾಡಿದ್ರೆ ನಮಗೆ ಸಹ ಮೋಸ ಆಗುತ್ತೆ. ನಾವು ನೋಡಿರ್ಬೋದು ಭಗವದ್ಗೀತೆಯಲ್ಲಿ, ಅಂದ್ರೆ ಏನ್ ಹೇಳ್ತಾರೆ, ಮೋಸಗಾರರ ದೊಡ್ಡ ಮೋಸಗಾರ ಯಾರು? ಯಾರು? ಮುಕ್ತಾತ್ಮನಲ್ಲದವನು. ನೋಡಿ, ಯಾರಿಗಾದ್ರೂ ನಾವು ಅನ್ಕೊಳ್ತೇವೆ ಮೋಸ ಮಾಡ್ಬೇಕಂತ, ಅದಕ್ಕೆ ಕೃಷ್ಣ ಹೇಳ್ತಾರೆ, ಅಂದ್ರೆ ಯಾರಿಗೆ ನಾವು ಮೋಸ ಮಾಡ್ಬೇಕಂತ ಹೇಳ್ತಾರೆ ಅದಕ್ಕೆ ಕೃಷ್ಣ ಏನು ಅದಕ್ಕಿಂತ ಸಹ ಮೋಸಗಾರ. ಈಗ ನೋಡ್ಬೋದು, ಹಿರಣ್ಯಕಶಿಪು ಏನ್ ಮಾಡ್ತಾನೆ, ಅವನು ನಾಳೆ ನರಸಿಂಹ ಚತುರ್ದಶಿ ನಿಮ್ಗೆ ಗೊತ್ತಿರ್ಬೋದು. ಅಂದ್ರೆ ಹಿರಣ್ಯಕಶಿಪು ಏನ್ ಮಾಡ್ತಾನೆ, ಅವನು ಯಾವ ತರ ವರವನ್ನು ಕೇಳ್ತಾನೆ, ಯಾರನ್ನು ಮೋಸ ಮಾಡ್ಬೇಕಂತ ನೋಡ್ತಾನೆ? ಭಗವಂತನನ್ನೇ ಮೋಸ ಮಾಡ್ಬೇಕು ಅಂತ ನೋಡ್ತಾನೆ. ಆದ್ರೆ ಭಗವಂತ ಏನ್ ಮಾಡ್ತಾರೆ, ಅದು ಸರಿಯಾಗಿ ಬುದ್ಧಿ ಕಲ್ಸೋ ಅಂತ ಒಂದು ಚರ್ಯೆ ತಗೋತಾರೆ. ಅನ್ಕೊಳ್ತಾನೆ ಭಗವಂತನಿಗೆ ಮೋಸ ಮಾಡ್ತಾನೆ. ಅಂದ್ರೆ ಆ ಮೋಸ ಹೋದದ್ದು ಯಾರು? ಅವನೇ. ಅದೇ ಅಂದ್ರೆ ಯಾವ ರೀತಿ ಅವನು ಬುದ್ಧಿಯಿಂದ ತನ್ನನ್ನೇನು ಅಂದ್ರೆ, ನಾನು ಯಾವುದರಿಂದ ಸಾಯ್ಬಾರ್ದು, ಅಸ್ತ್ರದಿಂದ ಸಾಯ್ಬಾರ್ದು, ಇದರಿಂದ ಎಲ್ಲಾ ರೀತಿಯನ್ನು ಉಪಾಯವನ್ನು ಮಾಡ್ತಾನೆ. ನಾನು ಹಗಲು ಸಾಯ್ಬಾರ್ದು, ರಾತ್ರಿ ಸಾಯ್ಬಾರ್ದು, ನನ್ನನ್ನು ಯಾರು ದೇವತೆಗಳು ಕೊಲ್ಬಾರ್ದು, ಮನುಷ್ಯರು ಕೊಲ್ಬಾರ್ದು. ಆದ್ರೆ ಭಗವಂತ ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಯೋಜನೆ ಮಾಡಿಕೊಂಡು ಬಂದ್ರಂತೆ, ನಮ್ಗೆ ಒಂದು ಚಿಂತಿಸಲಿಕ್ಕೆ ಸಾಧ್ಯ ಉಂಟಾ ಭಗವಂತನ ಯೋಜನೆಯನ್ನು? ಇಲ್ಲ ಪ್ರಭುಜಿ. ಇದೇ ರೀತಿ ಅಂದ್ರೆ ಭಗವಂತ ಮಾಡಿ ಯೋಜನೆ, ಅಂದ್ರೆ ನಾವು ಅನ್ಕೊಳ್ತೇವೆ ಅವನನ್ನು ಕೆಳಗೆ ಮಾಡ್ಬೇಕು, ಇವನನ್ನು ಕೆಳಗೆ ಮಾಡ, ಅಂದ್ರೆ ನಾವು ಅವರಿಗೆ ದ್ವೇಷವನ್ನು ಮಾಡ್ಬೇಕು. ಆದ್ರೆ ನಾವು ಹಾಗೆ ಮಾಡುವವರ ಜೊತೆ ನಾವು ಸೇರ್ಕೊಳ್ಬಾರ್ದು. ಯಾಕೆಂದ್ರೆ ನಾವು ಸೇರ್ಕೊಂಡ್ರು ಅಂದ್ರೆ ಅವರಿಗೆ ನಾವು ಏನು ಮೋಸ ಮಾಡುದಲ್ಲ, ಯಾರಿಗೆ ಮೋಸ ಮಾಡಿಕೊಳ್ಳುದು? ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದು. ನಮ್ಗೆ ನಾವೇ ಮೋಸ. 10 ಜನ ಕುತ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ, ಯಾರಾದ್ರೂ ಭಕ್ತರ ನಿಂದನೆಯನ್ನು ಮಾಡ್ತಿದ್ದಾರೆ, ಆಗ ನಾವು ಸಹ ಅವರ ಜೊತೆ ಸರಿ ಹೌದು ಹೌದು ಅಂತ ನಾವು ಹೋದ್ರೆ ನಮ್ಗೆ ನಾವೇ ಮೋಸ ಮಾಡಿ ಕೊಳ್ಳುದು. ಹಾಗೇನೆ ನೋಡಿ, ಪ್ರಭುಪಾದ ಹೇಳ್ತಾರೆ, ನಾವು ಅನ್ಕೊಳ್ತೇವೆ ನಾವು ನಮ್ಗೆ ಗೊತ್ತು ಕೃಷ್ಣದ, ಆದ್ರೂ ನಮ್ಗೆ ಒಮ್ಮೆ ನಮ್ಮ ಪರಿಸ್ಥಿತಿ ಹೇಗಾಗಿರುತ್ತೋ ನಾವು ಕೆಳಗೆ ಬಿಡ್ತೇವೆ. ನಾವು ಪುನಃ ಏನು ನಾವು ಮೋಸವನ್ನು ನಮ್ಗೆ ಕೆಲವೊಮ್ಮೆ ನೋಡಿ, ನಾವು ತಪ್ಪು ಕೆಲಸ ಮಾಡುವಾಗ ನಮ್ಗೆ ಗೊತ್ತಿರುತ್ತೆ, ಅಂದ್ರೆ ಭಗವಂತ ಏನು ನೋಡ್ತಾರೆ ಅಂತ. ಈಗೇನು ಇಂದ್ರನಿಗೆ ಇಲ್ಲಿ ಗೊತ್ತಿಲ್ವಾ, ಅಂದ್ರೆ ಅವನು ಮಾಡುದು ತಪ್ಪಂತ ಇಂದ್ರನಿಗೆ ಗೊತ್ತಿರೋದಿಲ್ವಾ? ಗೊತ್ತಿರತ್ತೆ ಪ್ರಭುಜಿ, ಅಂದ್ರೂ ಮಾಡ್ತಾನೆ. ತನ್ನ ಆಸೆಗಾಗಿ ನಮ್ಮ ಇಚ್ಛೆ ಇಂದ್ರಿಯ ತೃಪ್ತಿ ಉಂಟಲ್ಲ, ಅದು ಏನು ಬಿಡುವುದಿಲ್ಲ. ಈಗ ನಮ್ಗೆ ಗೊತ್ತು, ಒಳ್ಳೆ ಸ್ವೀಟ್ ಮಾಡಿದ್ರೆ ನಾವು ಅತಿಯಾಗಿ ತಿಂದ್ರೆ ಏನಾಗುತ್ತೆ, ಅದು ಆರೋಗ್ಯ ಕೆಡುತ್ತೆ. ಆದ್ರೂ ಗೊತ್ತು ಆರೋಗ್ಯ ಕೆಡದು, ಆದ್ರೆ ನಾವು ತಿನ್ನೋದು ಬಿಡ್ತೇವಾ? ಇಲ್ಲ. ತಿನ್ನೋದು ಬಿಡುದಿಲ್ಲ. ಅದೇ ರೀತಿ ಕೆಲವು ವಿಷಯ ನಮಗೆ ಗೊತ್ತು ಅದು ವಿಷಕಾರಿ, ನಮ್ಗೆ ಒಳ್ಳೇದಲ್ಲ, ಆದ್ರೂ ನಾವೇನು ಮಾಡ್ತೇವೆ. ಆದ್ರೆ ಕ್ರಮೇಣವಾಗಿ ನಾವು ಭಗವಂತನ ಪ್ರಭುಪಾದ ವಿಧಿಸಿದಂತ ಇದರಲ್ಲಿ ಇದ್ರೆ ನಾವು ಏನು ರಕ್ಷಣೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಭಕ್ತರ ಸಂಘದಲ್ಲಿದ್ರೆ ಏನು ರಕ್ಷಣೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಖಂಡಿತವಾಗಿಯೂ ನಾವೇನು ರಕ್ಷಣೆಯನ್ನು ಪಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇಂದ್ರ ಮಾಡ್ತಾನೆ ಎಲ್ಲ ತಪ್ಪು. ಹಾಗೇನೆ
ಏನು ಇವನನ್ನು ಹತ್ರ ಮನೆ ನೋಡ್ತಾರೆ, ಹಾಗೇನೆ ಪೃಥುಮಾಲದ ಮಗ ಇವರನ್ನು ಏನು ಇಂದ್ರನನ್ನು ಇದು ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಇಂದ್ರನಿಗೆ ಲಾಸ್ಟಿಗೆ ಏನು ಕೊನೆಗೆ ಬುದ್ಧಿ ಬರುತ್ತೆ. ಇಂದ್ರನು ಸೌರೇನು ತಲೆಯನ್ನು ತಗ್ಗಿಸ್ತಾರೆ. ಅದೇ ರೀತಿ ನಾವು ಸಹ ಹಾಗೇನೆ ಭಕ್ತಿ ಮಾಡ್ತೇವೆ, ಮಾಡಿ ನಾವೇನು ಪುನಃ ಅದರಲ್ಲಿ ನಾವೇನು ಕೆಳಗೆ ಹೋಗ್ತೇವೆ. ಅದೇ ಹೇಳ್ತಾರೆ ಮಹಾರಾಜರು ಹೇಳಿದ್ರು. ಅಂದ್ರೆ ಪ್ರಭುಪಾದ ಏನು ಕೊಟ್ಟಿದ್ದಾರೆ ನಮ್ಗೆ ಅಂದ್ರೆ ಕೃಷ್ಣ ಕಾನ್ಸಿಯಸ್ನೆಸ್. ನಾವು ಅದನ್ನ ಪಾಖಂಡಿ ಕಾನ್ಸಿಯಸ್ನೆಸ್ ನಾವು ಮಾಡಿಕೊಳ್ಬಾರ್ದು. ಪಾಖಂಡಿ ಕಾನ್ಸಿಯಸ್ನೆಸ್ ಅಂದ್ರೆ ಕೃಷ್ಣನನ್ನು ಹೊರತುಪಡಿಸಿ ನಾವು ಯಾವುದಾದ್ರೂ ಮಾತಾಡಿದ್ರೆ ಅದೇನಂತೆ ಅವ್ರು ಹೇಳ್ತಾರೆ, ಅದು ಖಂಡಿತವಾಗಿ ನಾವು ಪಾಖಂಡಿ ಕಾನ್ಸಿಯಸ್ನೆಸ್ ಮಾಡ್ತಾ ಇದ್ದೇವೆ ಅಂತ. ನಾವೇನು ಕೃಷ್ಣ ಕಾನ್ಸಿಯಸ್ನೆಸ್ ನನ್ನು ಮಾಡಿದ್ರೆ ಮಾತ್ರ ನಾವೇನು ಭಗವಂತನಿಗೆ ಪ್ರೀತಿ ಪಾತ್ರರಾಗ್ಲಿಕ್ಕೆ ಸಾಧ್ಯ. ಅದಲ್ಲದೆ ಬೇರೆ ಯಾವುದು ಮಾಡಿದ್ರು ನಾವೇನು ಭಗವಂತನಿಗೆ ಪ್ರೀತಿ ಪಾತ್ರರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವೊಂದು ನಾವು ನೋಡ್ಬೋದು, ಹಿರಣ್ಯಕಶಿಪು ಯಾವ ರೀತಿ ಆ ಭಗವಂತನಿಗೆ ಅಂದ್ರೆ ವರವನ್ನು ಕೇಳಿ ಭಗವಂತನನ್ನೇ ಇದು ಮಾಡ್ಬೇಕಂತ ಅನ್ಕೊಂಡ್ರು. ಆದ್ರೆ ಅವರೇ ಮೋಸ ಹೋದ್ರು. ಹಾಗೇನೆ ನಾವು ಅನ್ಕೊಳ್ತೇವೆ ನಾವು ಅವರಿಗೆ ಮೋಸ ಮಾಡ್ತೇವೆ, ಇವರಿಗೆ ಮೋಸ ಮಾಡ್ತೇವೆ. ನಾವು ಯಾರಿಗೂ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಯಾರಿಗಾದ್ರೂ ಮೋಸ ಮಾಡ್ಬೇಕಂತ ಅನ್ಕೊಂಡ್ರೆ ನಮ್ಗೆ ನಾವೇನು ಮೋಸ ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ನಿಜವಾದ ನಮ್ಮ ಕರ್ತವ್ಯ ಏನು, ನಾವು ಭಗವಂತನೇನ್ ಮಾಡ್ಬೇಕು, ನಾವು ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು. ಆಲೋಚನೆ ಎಲ್ಲ ನಾವೇನು ಇದು ಮಾಡ್ಬೇಕು. ಹಾಗೇನೆ ಭಗವಂತನ ಪ್ರೀತಿ ಪಾತ್ರರಾಗಿ ಕೆಲಸ ಮಾಡ್ಬೇಕು. ಈಗ ಸನ್ಯಾಸಿ ವೇಷ ಧರಿಸುದು ಯಾಕೆ, ಯಾವ ಉದ್ದೇಶದಿಂದ ಧರಿಸುದು ಸನ್ಯಾಸಿ ವೇಷ? ತನಗೆ ಗೌರವ ಸಿಗ್ಬೇಕು, ತಾನೇ ದೊಡ್ಡ ಇದಾಗ್ಬೇಕು ಅಂತ ಸ್ವಾರ್ಥಕ್ಕಾಗಿ ಆ ರೀತಿ ಸಹ ಧರಿಸ್ಬೋದು ಸನ್ಯಾಸಿ ವೇಷ. ಹಾಗೇನೆ ಇನ್ನೊಂದು ರೀತಿಯಲ್ಲಿ ಧರಿಸ್ಬೋದು. ಅಂದ್ರೆ ನಾವು ನನ್ನ ಸ್ವಂತ ಇಚ್ಛೆಗಳಿಗಿಂತ ಭಗವಂತನ ಇಚ್ಛೆಯನ್ನೇ ನಾನು ನೋಡ್ಬೇಕು. ನೋಡಿ ಸಿಂಪಲ್, ಭಗವಂತನ ಪ್ರೀತಿಗೋಸ್ಕರ ಮಾಡಿದ್ರೆ ಅದು ಕೃಷ್ಣ ಕಾನ್ಸಿಯಸ್ನೆಸ್ ಆಯ್ತು. ಸ್ವಂತ ಇಚ್ಛೆಗೋಸ್ಕರ ಮಾಡಿದ್ರೆ ಅದು ಯಾವ ಕಾನ್ಸಿಯಸ್ನೆಸ್ ಆಯ್ತು? ಪಾಖಂಡಿ ಕಾನ್ಸಿಯಸ್ನೆಸ್ ಆಯ್ತು. ಒಬ್ಬ ಸನ್ಯಾಸಿ ತನ್ನ ಅಂದ್ರೆ ನನಗೆ ಗೌರವ ಕೊಡ್ಬೇಕು, ನನಗೆ ಅದು ಮಾಡ್ಬೇಕಂದ್ರೆ ಅದು ಪಾಖಂಡಿ ಕಾನ್ಸಿಯಸ್ನೆಸ್. ಹಾಗೆ ಭಗವಂತನ ಪ್ರೀತಿಗೋಸ್ಕರ ಅಂದ್ರೆ ನಾನು ಕಾರ್ಯವನ್ನು ಮಾಡ್ಬೇಕು, ಇದರಿಂದ ಎಲ್ಲ ಜನತೆಗೆ ಒಳ್ಳೇದಾಗ್ಬೇಕು, ಈ ರೀತಿ ಮಾಡಿದ್ರೆ ಅದೇನು ಕೃಷ್ಣ ಕಾನ್ಸಿಯಸ್ನೆಸ್ ಆಯ್ತು. ಪ್ರಭುಪಾದ ಹೇಳ್ತಾರೆ, ಕೃಷ್ಣನನ್ನು ಹೊರತು ಯಾವುದೇ ಆದದ್ದು ಬೇರೆ ರೀತಿಯಲ್ಲಿ ಮಾಡಿದ್ರೆ ಅದು ಭಗವಂತನಿಗೆ ಪ್ರೀತಿ ಪಾತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಿಗೇನು ಮೋಸ ಮಾಡಿದ ತರ. ಆಕ್ಚುಲಿ ನಾವು ಅನ್ಕೊಳ್ತೇವೆ ನಾವು ಭಗವಂತನಿಗೆ ಮೋಸ ಮಾಡ್ತಿದ್ದೇವೆ, ಆದ್ರೆ ನಾವೇ ಆಕ್ಚುಲಿ ಭಗವಂತನಿಗೆ ಮೋಸ ಮಾಡ್ತಾ ಇಲ್ಲ, ನಮ್ಗೆ ನಾವೇನು ಮೋಸ ಮಾಡ್ಕೋತಾ ಇದ್ದೀವಿ. ಹಾಗೇನೆ ನಾವು ಈ ಮೋಸ ಮಾಡುವವರ ಜೊತೆ ಸೇರಿದ್ರೆ ನಾವ್ ಏನಾಗ್ತೇವೆ, ನಾವು ಮೋಸ ಮಾಡೋರಾಗ್ತೀವಿ. ನಾವು ಮೋಸ ಮಾಡೋರಾಗ್ತೇವೆ, ಮತ್ತೆ ನಾವು ಸಹ ಮೋಸ ಹೋಗ್ತೇವೆ. ಅದಕ್ಕೋಸ್ಕರ ಪ್ರಭುಪಾದರು ಕೊಟ್ಟಂತ ರೀತಿಯಲ್ಲಿ ನಾವು ಹೋದ್ರೆ ಅಂತ ಆದ್ರೆ ನಾವ್ ಯಾವತ್ತು ಮೋಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನಾವು ಭಗವಂತನ ಪ್ರೀತಿ ಪಾತ್ರರಾಗ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಹಾಗೇನೆ ನಾವು ಪಾಖಂಡಿ ಕಾನ್ಸಿಯಸ್ನೆಸ್ ಆಗ್ಬಾರ್ದು, ನಾವೇನು ಕೃಷ್ಣ ಕಾನ್ಸಿಯಸ್ನೆಸ್ ಆಗ್ಬೇಕು. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ನಾವು ಭಗವಂತನ ಈ ವೇಷ ಅಂದ್ರೆ ಈಗ ನಾವು ನಮ್ಮನ್ನೆಲ್ಲ ನೋಡಿದ್ರೆ ಏನ್ ಹೇಳ್ತಾರೆ ಎಲ್ಲರೂ, ನಮ್ಮನ್ನ ನೋಡಿದ ತಕ್ಷಣ ಏನ್ ಹೇಳ್ತಾರೆ ಎಲ್ಲರೂ, ಹರೇ ಕೃಷ್ಣ ಅಂತ ಹೇಳ್ತಾರೆ, ಹೌದಲ್ವಾ? ಹೌದು ಪ್ರಭುಜಿ. ಈಗ ಒಬ್ಬ ದೊಡ್ಡ ಸನ್ಯಾಸಿಯನ್ನು ಹೇಳ್ತಾರೆ, ಅವನಿಗೆ ಸನ್ಯಾಸಿ ಸಾಧು ಅಂತ, ಅಲ್ಲಿ ಹೋಗಿ ಹೇಳ್ತಾರೆ, ಹಾಗೇನೆ ತಿಂತಾರೆ. ಏನಾಗುತ್ತೆ, ನಮ್ಗೆ ಯಾವ ರೀತಿ ರೆಸ್ಪೆಕ್ಟ್ ಬರುತ್ತೆ ಅವರ ಮೇಲೆ? ನಮ್ಗೆ ಅವರ ಮೇಲೆ ಏನು ರೆಸ್ಪೆಕ್ಟ್ ಹೋಗುತ್ತೆ. ಅದೇ ರೀತಿ ನಾವು ಹೇಳ್ತಾರೆ ಅಂದ್ರೆ ಪ್ರಭುಪಾದ್ ಮಾಡಿದಂತ ಮೂವ್ಮೆಂಟ್ ಅಂದ್ರೆ ಇದರಲ್ಲಿ ನಾವು ನೋಡ್ಬೋದು, ಈಗಾಗ್ಲೇ ನಾವು ಮಾಡುವಂತ ಯಾವುದೇ ಸಣ್ಣ ಕೆಲಸ ಅದು ಖಾಲಿ ಒಬ್ಬರು ಮಾಡಿದ್ರೆ ಅದು ಯಾವುದರ ಹೆಸರು ಹಾಳು ಮಾಡುತ್ತೆ, ಇಡೀ ಸಂಸ್ಥೆ ಹೆಸರು ಹಾಳು ಮಾಡುತ್ತೆ. ಒಬ್ಬರು ತಪ್ಪು ಮಾಡೋದ್ರಿಂದ ಇಡೀ ಸಂಸ್ಥೆ ಮಾಡುತ್ತೆ. ಅದಕ್ಕೇನೆ ಇದು ಭಕ್ತಿ ವಿನೋದ್ ಠಾಕೂರ್ ಮೊದಲೇ ಹೇಳಿದ್ದಾರೆ, ಅವ್ರಿಗೂ ಗೊತ್ತು ಕಲಿಯುಗದ ಲಕ್ಷಣ. ಮಾತೇರೆ ತಿಲ ಕಲೇರೆ ಕಂಟಿಮಲ್ಲ ಓಯ್ತೇರೆ ಕಲಿರ್ಚೇಲ್. ಅಂದ್ರೆ ಕಲಿಯುಗದ ಜನರು ಹೇಗೆ ಅಂದ್ರೆ ನೋಡಿ, ಏನಾದ್ರೂ ಮಾಡ್ಬೇಕಲ್ಲ ಕೆಲಸ. ಈಗ ಅವನ ವೇಷದಲ್ಲಿ ಹೋದ್ರೆ ಅವನಿಗೇನು ಜನ ಏನು ಮಾಡಲ್ಲ,
ಹಾಗೇನೆ ಭಕ್ತರ ವೇಷ ಧರಿಸಿದ್ದೇನು ಎಲ್ಲ ಅವರಿಗೆ ಸುಲಭವಾಗಿ ಸಿಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅವ್ರ ಭಕ್ತರ ವೇಷ ಧರಿಸೇನು ಜನರಿಗೆ ಮೋಸ ಮಾಡ್ತಾರೆ. ಈ ರೀತಿ ಮಾಡುವುದರಿಂದ ನಾವು ನಮಗೆ ಮೋಸ ಮಾಡಿಕೊಳ್ತೇವೆ. ಅದಕ್ಕೋಸ್ಕರ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯವು ಪ್ರಭುಪಾದರನ್ನು ಖುಷಿಪಡಿಸ್ಬೇಕಾದ್ರೆ ನಾವು ಅದೇ ರೀತಿಯಲ್ಲಿ ನಾವು ಇರ್ಬೇಕು. ನಾವು ಮಾಡಿದಂತ ಚಿಕ್ಕ ಇಲ್ಲಿ ನೋಡಿ ತಪ್ಪಿಂದ ಏನಾಗುತ್ತೆ, ಅದು ಇಡೀ ಸಂಸ್ಥೆಯ ಹೆಸರನ್ನು ಹಾಳು ಮಾಡುತ್ತೆ. ಈಗ ಇಂದ್ರ ಸನ್ಯಾಸಿ ವೇಷ ಧರಿಸಿದ್ರಿಂದ ಏನಾಯ್ತು, ಆ ಸನ್ಯಾಸಿ ಡ್ರೆಸ್ ಏನಾಯ್ತು, ನಿಜವಾದ ಸನ್ಯಾಸಿಗಳು ಕೂಡ ಏನು ಅಂದ್ರೆ ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋ ಹಂಗಾಗೋಯ್ತು ಪ್ರಭುಜಿ. ಅದು ವೇಷವನ್ನು ಅಲ್ಲಿ ಹೇಳ್ತಾರೆ ಭಾವಾರ್ಥದಲ್ಲಿ, ಅದೇನು ವೇಷಕ್ಕೆ ಆ ಕಾವ್ಯ ಬಟ್ಟೆಗೇನು ಅವರು ಏನು ಒಂದು ಮರ್ಯಾದೆಯನ್ನೇನು ಕಳೆದುಕೊಳ್ಳುತ್ತೆ. ಅದೇ ರೀತಿ ನಾವು ಮಾಡುವಂತ ಒಂದು ತಪ್ಪು ನಮ್ಮೇನು ಇಡೀ ಸಂಸ್ಥೆಗೆ ಹೆಸರು ತಂದು ಕೊಡುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಇದರಲ್ಲಿ ನಾವೇನು ಸ್ಥಿರವಾಗಿ ಇರ್ಬೇಕು. ಅದರಲ್ಲದೆ ನಾವು ಫಸ್ಟ್ ಸ್ಥಿರವಾಗಿದ್ದರೆ ಮಾತ್ರ ಸರಿ ಮಾಡ್ಲಿಕ್ಕೆ ಸಾಧ್ಯ. ಫಸ್ಟ್ ನಾವು ಹೇಳ್ತಾರೆ ನಮ್ಗೆ ಬೇಲಿಯನ್ನು ಹಾಕಿಕೊಳ್ಬೇಕು. ಹಾಗೆ ಇವತ್ತಿನ ಕ್ಲಾಸಿನಲ್ಲಿ ನಾವು ಏನೆಲ್ಲ ನೋಡಿದ್ವಿ, ಅಸೂಯೆ ಅಂತ ಹೇಳ್ತಾರೆ ಇಲ್ಲಿ, ಅಂದ್ರೆ ದೇವತೆಗಳ ರಾಜನಾದ ಇಂದ್ರನು ಅಸೂಯೆಗೆ ಒಳಗಾಗುತ್ತಾನೆ. ಹಾಗೇನೆ ಎರಡನೇ ಪಾಯಿಂಟ್ ಏನಂದ್ರೆ ವೇಷಧಾರಿ ಸಂತರು ಹೊರಗೆ ಸನ್ಯಾಸಿ ತರ ಕಾಣುವುದು ಮತ್ತೆ ಒಳಗೆ ಮೋಸಗಾರನಾಗಿರುವುದು. ಹಾಗೇನೆ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ಮೂರನೇ ಪಾಯಿಂಟ್ ಏನಂದ್ರೆ ಅತ್ರೆ ಮುನಿಗಳ ದೂರದೃಷ್ಟಿ, ಅಂದ್ರೆ ಅವ್ರು ಒಂದೇ ದೃಷ್ಟಿಯಿಂದ ಏನು ಯಾರನ್ನು ಹಿಡಿತಾರೆ, ಅತ್ರಿ ಮುನಿಗಳು ಇಂದ್ರನನ್ನು ನಾವು ನೋಡ್ಬೋದು. ಅಂದ್ರೆ ಪ್ರಭುಪಾದ ಸಹ ವೃಂದಾವನಕ್ಕೊಮ್ಮೆ ಬಂದಾಗ ನಾನು ಹೇಳಿದಲ್ಲ ಪಾಖಂಡಿ ಸನ್ಯಾಸಿ, ಅವ್ರು ಏನ್ ಮಾಡ್ತಾರೆ, ಒಂದೇ ಅವರಿಗೇನು ಅವರ ಶಿಷ್ಯರು ಬಂದು ಹೇಳಿದ ತಕ್ಷಣ ಅವನಿಗೆ ಯಾರು ಪ್ರಭುಪಾದಿಗೆ ಗೊತ್ತಾಯ್ತು ಅವರೇನು ದೊಡ್ಡ ಪಾಖಂಡಿ ಅಂತ. ಅದಕ್ಕೇನೆ ಹೇಳ್ತಾರೆ ಗೋವರ್ಧನ ಹಿಡಿದು ನಿಂತುಕೊಳ್ಳಿಕ್ಕೆ ನಾವು ಅವರನ್ನು ದೇವರಂತ ಒಪ್ಪಿಕೊಳ್ಳುವ ಅಂತ. ಹಾಗೆ ಇಲ್ಲಿ ಹೇಳ್ತಾರೆ ಪಾಖಂಡದ ನಿಜವಾದ ಅರ್ಥ ಧರ್ಮದ ವೇಷದಲ್ಲಿ ಅಧರ್ಮ ಮಾಡುವುದು. ಪಾಖಂಡದ ನಿಜವಾದ ಅರ್ಥ ಏನಂದ್ರೆ ಧರ್ಮದ ವೇಷದಲ್ಲಿ ನಾವೇನು ಅಧರ್ಮವನ್ನು ಮಾಡುವುದಂತೆ. ಹಾಗೇನೆ ಇಂದ್ರ ಮಾಡಿದ ಇನ್ನೊಂದು ತಪ್ಪೇನಂದ್ರೆ ಯಾವ್ದಾದ್ರು ಶುಭ ಕಾರ್ಯ ಆಗುವಲ್ಲಿ ಏನು ಅದನ್ನು ತಡೆಯುವುದು, ಅದೇನು ಸಹ ದೊಡ್ಡ ಅಪರಾಧ ಅಂತ ಹೇಳ್ತಾರೆ. ಅದಕ್ಕೇನ್ ಹೇಳ್ತಾರೆ ಇಲ್ಲಿ ವೇಷಕ್ಕೆ ವ್ಯತ್ಯಾಸ, ಸನ್ಯಾಸಿ ಉಡುಪು ಹಾಕಿದರೂ ಮನಸ್ಸು ಶುದ್ಧವಾಗಿಲ್ಲದಿದ್ದರೆ ಅದು ವ್ಯರ್ಥ. ಇಲ್ಲಿ ಹೇಳ್ತಾರೆ ಯಾರಾದ್ರೂ ಸನ್ಯಾಸಿ ಉಡುಪು ಹಾಕಿದ್ರೆ ಅವರ ಮನಸ್ಸು ಶುದ್ಧ ಇಲ್ಲ ಅಂದ್ರೆ ಅದೇನು ವ್ಯರ್ಥ. ಅದಕ್ಕೋಸ್ಕರ ನಾವೆಲ್ಲ ಏನಾಗ್ಬೇಕು, ನಾವು ಕೃಷ್ಣ ಕಾನ್ಸಿಯಸ್ನೆಸ್ ಆಗಿರ್ಬೇಕು. ಅದಲ್ಲದೆ ನಾವೇನು ಪಾಖಂಡಿ ಕಾನ್ಸಿಯಸ್ನೆಸ್ ಆಗಿರ್ಬೋದು. ಹಾಗೇನೆ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.